ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಕಲಾವಿದ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಸ್ವಾಗತ. ಇದು ಕಲಾವಿದ ಸರಣಿ ಕಾರ್ಯಕ್ರಮ. ಕರಾವಳಿಯ ಅದ್ಭುತವಾದಂತಹ ಕಲಾ ಸಾಧಕರ ಅನನ್ಯ ಅನಾವರಣ ಈ ಕಲಾವಿದ ಕಾರ್ಯಕ್ರಮದಲ್ಲಿ ಆಗುತ್ತೆ. ಬೇರೆ ಬೇರೆ ಕಲಾ ರಂಗಗಳಲ್ಲಿ, ಕಲಾ ಪ್ರಾಕಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅದ್ಭುತವಾದಂತಹ ಸಾಧನೆಯನ್ನು ಮೆರೆದ ಅಪೂರ್ವ ಸಾಧಕರನ್ನು ಪರಿಚಯಿಸುವ ಮತ್ತು ಅವರ ಪ್ರತಿಭೆಯನ್ನು ಏನು ಪ್ರದರ್ಶಿಸುವಂತಹ ವಿಶೇಷ ಕಾರ್ಯಕ್ರಮವು ಇದು ಕಲಾವಿದ ಸರಣಿ ಸಂಚಿಕೆ. ಇವತ್ತಿನ ದಿನ ನಮ್ಮ ಜೊತೆ ಇರುವವರು ಅದ್ಭುತವಾದಂತಹ ಒಬ್ಬ ಕಲಾವಿದ, ತೀರಾ ಅಪರೂಪ ಎನಿಸಿರುವ ಕಲಾ ಪ್ರಾಕಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವರು ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತಿರುವಂತಹ ಈ ಒಂದು ಕಲಾ ಪ್ರಾಕಾರ ಇದೇ ಲೀಫ್ ಆರ್ಟ್ ಅಂತ ಹೇಳ್ತಾರೆ, ಎಲೆಯಲ್ಲಿ ಬಿಡಿಸುವಂತಹ ಚಿತ್ರಗಳು. ಇಂತಹ ಒಂದು ಕಲಾ ಪ್ರಾಕಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ಚಿತ್ರಗಳನ್ನು ರಚಿಸಿ ಜನ ಮನ್ನಣೆಗೆ ಪಾತ್ರರಾದಂತಹ ಶ್ರೀಯುತ ಮೂಡುಬಿದ್ರೆಯ ಇಂತಹ ಅಪರೂಪದ ಎಲೆಯ ಚಿತ್ರ ಬಿಡಿಸುವಂತಹ ಕಲಾವಿದರಾದಂತಹ ಅಕ್ಷಯ್ ಕೋಟ್ಯಾನ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾರೆ. ಥ್ಯಾಂಕ್ ಯು. ಇವರು ಮೂಡುಬಿದ್ರೆಯವರು ಕಳೆದ ಕೆಲವು ತಿಂಗಳಿಂದ ಈ ಒಂದು ಎಲೆಯಲ್ಲಿ ಏನು ಚಿತ್ರ ಬಿಡಿಸುವ ಕಲೆ ಇದೆ, ಲೀಫ್ ಆರ್ಟ್, ಅದರ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಬೆಳೆಸಿಕೊಂಡ್ರು. ಅದಕ್ಕಿಂತ ಮುನ್ನವೇ ಜೊತೆಯಲ್ಲಿ ಇವರು ಸಾಬೂನ್ನಲ್ಲಿ ಚಿತ್ರವನ್ನು ಬಿಡಿಸ್ತಾರೆ, ಪೆನ್ಸಿಲ್ನಲ್ಲಿ ಚಿತ್ರವನ್ನು ಬಿಡಿಸ್ತಾರೆ, ಪೆನ್ಸಿಲ್ ಮೊನೆ ಏನಿದೆ ಅದರಲ್ಲಿ ಚಿತ್ರವನ್ನು ಬಿಡಿಸ್ತಾರೆ. ಹೀಗೆ ಬಹಳಷ್ಟು ಸಾಧನೆಯನ್ನು ಮಾಡೋದಂಥ ಪ್ರಯತ್ನವನ್ನು ಮಾಡ್ತಾ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಅಂಥವರು ಇವತ್ತಿನ ನಮ್ಮ ಕಲಾವಿದ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿದೆ. ಮತ್ತೊಮ್ಮೆ ಅಕ್ಷಯ್ ಕೋಟ್ಯಾನ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಇತ್ತೀಚೆಗೆ ಈ ಒಂದು ಲೀಫ್ ಆರ್ಟ್ ಏನಿದೆ ಬಹಳಷ್ಟು ಫೇಮಸ್ ಆಗಿದೆ. ನಿಮಗೆ ಇದರಲ್ಲಿ ಆಸಕ್ತಿ ಬರೋದಕ್ಕೆ ಕಾರಣ ಏನು? ಅದೇ, ನಾನು ಮೊದಲಿಗೆ ಈ ಪೇಪರ್ ಕಟ್ಟಿಂಗಲ್ಲಿ ಮಾಡ್ತಾ ಇದ್ದೆ. ಇದನ್ನು ಮಾಡ್ತಾ ಲೀಫಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ನನಗೆ ಐಡಿಯಾ ಬಂತು. ಸೊ ನಾನು ಅದನ್ನು ಲೀಫಲ್ಲಿ ಸ್ಟಾರ್ಟ್ ಮಾಡಿದೆ. ಈ ಲಾಕ್ಡೌನ್ ಟೈಮಲ್ಲಿ ಮನೇಲಿ ಕೂತು ಬೋರ್ ಆಗಿತ್ತು. ಸೊ ಅದನ್ನು ನಾನು ಲೀಫಲ್ಲಿ ಕನ್ವರ್ಟ್ ಮಾಡಿ ವರ್ಕ್ ಮಾಡಿದೆ. ನಾನು ಈಗ ಯಾವ ಸಮಯದ ನಿಮಗೆ ಚಿತ್ರದಲ್ಲಿ ಆಸಕ್ತಿ ಬಂತು, ಈ ಚಿತ್ರಕಲೆಯಲ್ಲಿ? ಈ ಡ್ರಾಯಿಂಗ್ ಅನ್ನೋದು ನಾನು 4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿದ್ದು. ನಮ್ಮೂರಲ್ಲಿ ಗಣೇಶೋತ್ಸವಕ್ಕೆ ಡ್ರಾಯಿಂಗ್ ಕಾಂಪಿಟೇಷನ್ ಇರ್ತದೆ. ಅಲ್ಲಿ ನಾನು ಗಣಪತಿ ಡ್ರಾಯಿಂಗ್ ಮಾಡಿದ್ದೆ. ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಅಲ್ಲಿಂದ ಗೊತ್ತಾಯ್ತು ನನಗೆ ಡ್ರಾಯಿಂಗ್ ಮಾಡಲಿಕ್ಕೆ ಬರ್ತದೆ ಅಂತ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾ ಬಂದೆ ವರ್ಕ್. ಓಕೆ, ಯಾರ ಹತ್ರ ಚಿತ್ರಕಲೆ ಕಲಿತಿದ್ರಿ? ಇಲ್ಲ, ಯಾರ ಹತ್ರ ಡ್ರಾಯಿಂಗ್ ಕ್ಲಾಸಿಗೆ ಆಗಲಿ ಯಾವುದಕ್ಕೆ ಹೋಗಲಿಲ್ಲ. ಸೊ ನಾನು ಓನಾಗಿ ಕಲ್ತದ್ದು ಡ್ರಾಯಿಂಗ್. ಓಕೆ, ಹೇಗೆಲ್ಲ ಬೇರೆ ಯಾವುದ್ರಲ್ಲಿ ಆಸಕ್ತಿ ಇತ್ತು ಚಿತ್ರಕಲೆಯಲ್ಲಿ? ಇದನ್ನು ಬಿಟ್ಕೊಂಡು ನಿಮಗೆ ಯಾವ ಥರದ ಚಿತ್ರಗಳನ್ನೆಲ್ಲ ಮಾಡ್ತಾರೆ ಜಾಸ್ತಿಯಾಗಿ? ನಾನು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಪೆನ್ಸಿಲ್ ಸ್ಕೆಚ್ಚಿಂದ. ಅದ ನಂತರ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ. ಇತ್ತೀಚೆಗೆ ನಾನು ಕ್ಯಾನ್ವಾಸಲ್ಲಿ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತು ಕ್ರಿಯೇಟಿವ್ ಆಗಿ ಜಾಸ್ತಿ ಮಾಡಬೇಕಂತ ತುಂಬ ಆಸೆ ಇದೆ. ಸೊ ಪೆನ್ಸಿಲಲ್ಲಿ, ಸೋಪ್ನಲ್ಲಿ, ಎಲೆಗಳಲ್ಲೆಲ್ಲ ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ನೀವು ಫಸ್ಟು ಪೆನ್ಸಿಲ್ ಸ್ಕೆಚನ್ನೇ ಮಾಡಿದ್ರಿ, ಅಂದರೆ ಸ್ಟಾರ್ಟಿಂಗ್ ಗಣೇಶೋತ್ಸವದಲ್ಲಿ. ಆಮೇಲೆ ಯಾವ ಸಾಬೂನನ್ನು ತಗೊಂಡ್ರು ಅಲ್ಲ ಪೆನ್ಸಿಲ್, ಅಂದರೆ ಪೆನ್ಸಿಲ್ ನಿಬ್ಬಲ್ಲಿ ಮಾಡುವಂತ ಇದಕ್ಕೆ ಪ್ರಯತ್ನ ಪಟ್ಟರು? ಸ್ಟಾರ್ಟಿಂಗ್ ನನಗೆ ಈ ಥರ ಐಡಿಯಾ ಇರಲಿಲ್ಲ. ಅಂದರೆ ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ನನಗೆ ಐಡಿಯಾ ಇರಲಿಲ್ಲ. ನಾನು ಖಾಲಿ ಪೆನ್ಸಿಲ್ ಸ್ಕೆಚ್ ಮತ್ತು ಪೇಂಟಿಂಗಲ್ಲೇ ಜಾಸ್ತಿ ಮುಂದುವರಿತಾ ಇದ್ದೆ. ಒಂದು ಹೈಸ್ಕೂಲ್ ಮತ್ತು ಪ್ರೈಮರಿಯಲ್ಲಿ ಇರುವಾಗ ಪೆನ್ಸಿಲ್ ಸ್ಕೆಚ್ ಮತ್ತು ಪೇಂಟಿಂಗಲ್ಲೇ ಜಾಸ್ತಿ ತೊಡಗಿಸ್ಕೊಳ್ತಿದ್ದೆ. ನಿಮಗೆ ನಿಮ್ಮ ಶಾಲಾ ಜೀವನದಲ್ಲಿ ಈ ಚಿತ್ರಕಲೆಗೆ ಪ್ರೋತ್ಸಾಹ ನೀಡಿದವರು ಯಾರು? ಶಾಲಾ ಮಟ್ಟದಲ್ಲಿ ಅಂದರೆ ನಾನು ಕಾಂಪಿಟೇಷನ್ಗೆಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಬೇರೆ ಜಿಲ್ಲಾ ಮಟ್ಟಕ್ಕೆ ಆ ಥರ ಎಲ್ಲ ಹೋಗಲಿಕ್ಕೆ ಸಪೋರ್ಟ್ ಮಾಡ್ತಿದ್ರು. ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಯಾರು ಟೀಚರ್ಸ್ ಯಾರು ಸಪೋರ್ಟ್ ಮಾಡ್ತಿದ್ರು? ಟೀಚರ್ಸ್ ಅಂದರೆ ಡ್ರಾಯಿಂಗ್ ಟೀಚರ್ ಅಂದರೆ ಯಾರು ಇರಲಿಲ್ಲ. ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ತುಂಬ. ಓಕೆ, ನಿಮ್ಮ ಬಾಲ್ಯ ಹೇಗೆ, ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಶಾಲೆಯಲ್ಲಿ ಎಲ್ಲಿ ಮಾಡಿದ್ರಿ? ಕಾಲೇಜಿಗೆ ಎಲ್ಲಿ ಹೋದ್ರಿ? ನಾನು ಪ್ರೈಮರಿ ಕಲ್ಲಬೆಟ್ಟು, ನಮ್ಮೂರಿನ ಕಲ್ಲಬೆಟ್ಟು ಶಾಲೆಯಲ್ಲಿ ಮಾಡಿದೆ. ಹೈಸ್ಕೂಲ್ ಮೂಡುಬಿದ್ರೆಯ ಪ್ರಾಂತ್ಯ ಶಾಲೆಯಲ್ಲಿ ಮಾಡಿದೆ ನಾನು. ಹಾಗೆ ಒಂದು ಕಾಲೇಜನ್ನು ನಾನು ಹೋಲಿ ರೋಸರಿಯಲ್ಲಿ ಸ್ಟಾರ್ಟ್ ಮಾಡಿದೆ. ಮತ್ತು ಫಸ್ಟ್ ಇಯರ್ ಡಿಗ್ರಿ ನಾನು ಮಾಯರೆ ಕಾಲೇಜಲ್ಲಿಗೆ ಹೋದೆ, ಫಸ್ಟ್ ಇಯರ್ ಹೋದೆ. ಮತ್ತು ಅಲ್ಲಿಂದ ನಾನು ಡ್ರಾಪ್ ಔಟ್ ಮಾಡಿ ಆಳ್ವಾಸಿಗೆ ವಿಜುವಲ್ ಆರ್ಟನ್ನು ಕೋರ್ಸ್ ತಗೊಂಡೆ. ಇದಕ್ಕೆ ರಿಲೇಟೆಡ್ ಆಗಿದ್ದು. ಆಳ್ವಾಸಲ್ಲಿ ಎಷ್ಟು ವರ್ಷ ಜಾಯ್ನ್ ಆಗಿ? ಆಳ್ವಾಸಲ್ಲಿ ಈಗ 3rd ಇಯರ್ BBA ಮಾಡ್ತಾ ಇದ್ದೇನೆ. ಅದರಲ್ಲಿ ಯಾವ ಸಬ್ಜೆಕ್ಟು? ಅದರಲ್ಲಿ ಅಪ್ಲೈಡ್ ಆರ್ಟ್. ಅಪ್ಲೈಡ್ ಆರ್ಟ್ ಅಂದರೆ ಏನೆಲ್ಲ ಇರುತ್ತೆ ಅದಕ್ಕೆ? ಅಪ್ಲೈಡ್ ಆರ್ಟಲ್ಲಿ ಅಪ್ಲೈಡ್ ಆರ್ಟ್, ಡಿಜಿಟಲ್ ವರ್ಕ್ಸ್ ಮತ್ತು ಆ್ಯನಿಮೇಷನ್ಸ್ ಫೀಲ್ಡ್ ಎಲ್ಲ ಅದರಲ್ಲೆಲ್ಲ ಮಾಡ್ಬೋದು. ಈಗ ಅಲ್ಲಿ ಇರಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಏನಾದರೂ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಹೇಗೆ? ಪ್ರಾಕ್ಟಿಕಲ್ ಸರ್ಸ್ ಎಲ್ಲ ಇದ್ದಾರೆ. ಅದಕ್ಕೆ ಬೇಕಾದಂಥ ಒಂದು ಎಲ್ಲ ವರ್ಕಲ್ಲಿ ಹೇಗೆ ಮಾಡಬೇಕಂತ ಎಲ್ಲ ಹೇಳ್ಕೊಡ್ತಾರೆ. ಸ್ಕಲ್ಪ್ಚರ್ ಬೇಕಾದರೆ ಸ್ಕಲ್ಪ್ಚರ್ ಸರ್ ಇದ್ದಾರೆ, ಮಣ್ಣಲ್ಲಿ ಹೇಗೆ ಮಾಡಬೇಕು ಆ ಥರ ಎಲ್ಲ ಗೈಡೆನ್ಸ್ ಮಾಡಿಕೊಡ್ತಾರೆ. ಮತ್ತು ಪೇಂಟಿಂಗ್ ಸಬ್ಜೆಕ್ಟ್ ಇದೆ, ಅಲ್ಲಿ ಪೇಂಟಿಂಗ್ ಸರ್ ಇದ್ದಾರೆ, ಎಲ್ಲ ಹೇಳಿಕೊಡ್ತಾರೆ. ಒಳ್ಳೆ ಎಷ್ಟು ವರ್ಷದ ಕೋರ್ಸ್ ಇದು ಟೋಟಲ್? ಇದು BBA ಕೋರ್ಸ್ 4 ಇಯರ್. ಫಸ್ಟ್ ಇಯರ್ ಬೇಸ್ ಇರ್ತದೆ ಮತ್ತು 2nd, 3rd, 4th ಇಯರ್ ಇರ್ತದೆ. ಏನೆಲ್ಲ ಕಲಿಸ್ತಾರೆ
ನಿಮ್ಮ ಫಸ್ಟ್ ಇಯರ್ ಆದಮೇಲೆ ಬೇಸ್ ಆದಮೇಲೆ? ಬೇಸಲ್ಲಿ 3 ಸಬ್ಜೆಕ್ಟ್ ಪೇಂಟಿಂಗ್, ಅಪ್ಲೈಡ್ ಆರ್ಟ್, ಸ್ಕಲ್ಪ್ಚರ್, ಈ 3ಅನ್ನು ನಾಲೆಜ್ ಸಿಗುವಂಥ ಸ್ವಲ್ಪ ಮಟ್ಟಿಗೆ ಕಲಿಸ್ತಾರೆ. ಸೆಕೆಂಡ್ ಇಯರ್ ನಂತರ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನಾವು. ಓಕೆ, ಈಗ ನಿಮ್ಮ ಈ ಫೀಲ್ಡಿಂದ ನಿಮ್ಮ ಅಚೀವ್ಮೆಂಟ್ ಅಂದರೆ ನೀವು ಏನು ಸಾಧಿಸಬೇಕು, ಈ ಒಂದು ಕೋರ್ಸನ್ನು ನಾನು ಕಂಪ್ಲೀಟ್ ಮಾಡಿ ನಾನೊಂದು ಈ ಥರ ಮಾಡಬೇಕು, ಈ ಥರ ಆರ್ಟ್ ಮಾಡಬೇಕು, ಏನಂತ ಯೋಚನೆ ಮಾಡ್ಕೊಂಡಿದ್ದೀರಿ? ಅಂದರೆ ಆರ್ಟಲ್ಲಿ ನಾನು ಇದು ಕೋರ್ಸ್ ತೊಗೊಂಡಿದ್ದು ನಾನು ಆ್ಯನಿಮೇಷನ್ ಫೀಲ್ಡ್ ಹೋಗಬೇಕಂತ ಆಸೆ ಇತ್ತು. ಅದಕ್ಕಾಗಿ ನಾನು ಈ ಕೋರ್ಸನ್ನು ಚೂಸ್ ಮಾಡಿದ್ದು ನಾನು. ಅಂದರೆ ಈ ಲೀಫ್ ಆರ್ಟ್ ನಂದು ಈ ಸೈಡ್, ಅಂದರೆ ನಾನು ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕಂತ ಒಂದು ಐಡಿಯಾ ಇತ್ತು. ಸೊ ಅದನ್ನು ನಾನು ಈ ಸೈಡಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಈಗ ನಿಮಗೆ ಲೀಫ್ ಆರ್ಟ್ ಸ್ಟಾರ್ಟ್ ಮಾಡಬೇಕಂತ ಹೇಗೆ ಅನಿಸಿತು? ಯಾವುದನ್ನು ನೋಡ್ಕೊಂಡು ನೀವು ಲೀಫ್ ಆರ್ಟನ್ನು ಸ್ಟಾರ್ಟ್ ಮಾಡಿದ್ರಿ? ಅದೇ ನಾನು ಮೊದಲು ಪೇಪರ್ ಕಟ್ಟಿಂಗ್ ಈ ಥರ ಇದೇ ರೀತಿಯಲ್ಲಿ ಪೇಪರಲ್ಲಿ ಮಾಡ್ತಿದ್ದೆ ನಾನು ಮೊದಲು. ಅದನ್ನು ಮಾಡ್ತಾ ಇದ್ದೆ ಲಾಕ್ಡೌನ್ ಟೈಮಲ್ಲಿ. ನಾನು ಅಂದರೆ ಲೀಫಲ್ಲಿ ಯಾಕೆ ಮಾಡಬಾರ್ದು ಅಂತ ಬೇರೆ ಬೇರೆ ಟ್ರೈ ಮಾಡಿದೆ ನಾನು. ಅಂದರೆ ಲೀಫಲ್ಲಿ ಬೇರೆ ಯಾರು ಮಾಡೋದನ್ನು ನೋಡಿದ್ರಾ? ಇಲ್ಲ, ನೋಡಿಲ್ಲ. ನಾನು ವೆಕ್ಟರಲ್ಲಿ ನಾನು ಮೊದಲು ಸೇಮ್ ಈ ಲೀಫಲ್ಲಿ ಹೇಗೆ ಮಾಡ್ತಾರೆ ಅದೇ ಪೇಪರಲ್ಲಿ ಮಾಡ್ತಿದ್ದೆ. ಹಿಂದೆಲ್ಲಿ ಬ್ಲ್ಯಾಕ್ ಪೇಪರ್ ಇಟ್ಟು ಮೇಲೆ ವೈಟ್ ಪೇಪರಲ್ಲಿ ಸೇಮ್ ಅದೇ ಕಟ್ ಮಾಡಿ ಎಲ್ಲ ಆ ಥರನೇ ಬರ್ತದೆ. ನಾನು ಅದನ್ನು ಮತ್ತೆ ರಜೆ ಟೈಮಲ್ಲಿ ಲೀಫಲ್ಲಿ ಟ್ರೈ ಮಾಡಿದ್ದು. ಅದು ಆಕಾಶಕ್ಕೆ ಹಿಡಿದ್ರೆ ಅದು ಚೆನ್ನಾಗಿ ಕಾಣ್ತಿತ್ತು ಅಂತ. ಯಾವುದೆಲ್ಲ ಆರ್ಟ್ ಮಾಡಿದ್ರಿ ನಿಮ್ಮ ಲೀಫಲ್ಲಿ? ಮೊದಲು ಸ್ಟಾರ್ಟ್ ಮಾಡಿದ್ದು ನಾನು ರಶ್ಮಿಕಾ ಮಂದಣ್ಣ ಅದು ಪೋರ್ಟ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಅದು ಹಲಸಿನ ಎಲೆಯಲ್ಲಿ ಮಾಡಿದ್ದು. ಅಷ್ಟರ ಮಟ್ಟಿಗೆ ಅದು ಬಂದಿರಲಿಲ್ಲ ಪೋರ್ಟ್ರೇಟ್ ಕರೆಕ್ಟಾಗಿ. ಆದರೂ ನಾನು ಬಿಡಲಿಲ್ಲ ಮಾಡೋದನ್ನು. ಅಂದರೆ ಲಾಕ್ಡೌನ್ ಟೈಮಲ್ಲಿ ರಜೆ ಇತ್ತಲ್ಲ, ಸೊ ಕಂಟಿನ್ಯೂ ಮಾಡ್ತಾ ಹೋದೆ. ನರೇಂದ್ರ ಮೋದಿ ಅವ್ರದ್ದು ಮಾಡಿದೆ, ಹಾಗೆ ಹರೀಶ್ ಪೂಂಜಾರ್ ಅವ್ರದ್ದು ಮಾಡಿದೆ, ಸನ್ನಿಧ್ ಪೂಜಾರಿ ಅವ್ರದ್ದು ಮಾಡಿದೆ. ಹೀಗೆ ಅನೇಕ ಗಣ್ಯ ವ್ಯಕ್ತಿಗಳದ್ದೆಲ್ಲ ಮಾಡಿದ್ದೆ. ನೀವು ಎಸ್ಪೆಷಲಿ ನೀವು ವ್ಯಕ್ತಿಗಳ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿದ್ರಿ. ಅಂದರೆ ಈಗ ಬೇರೆಯವರೆಲ್ಲ ಕೆಲವು ಯಾವುದೋ ಒಂದು ಪ್ರಾಣಿದೋ ಅಥವಾ ಯಾವುದೋ ಒಂದು ಬೇರೆ ಸಬ್ಜೆಕ್ಟನ್ನು ತಗೊಳ್ತಾ ಇದ್ರು. ನೀವು ಒಬ್ಬರ ವ್ಯಕ್ತಿಯನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರಿ. ಯಾವುದು ಜಾಸ್ತಿ ನಿಮ್ಗೆ ಇಷ್ಟ ಕೊಟ್ಟಿತ್ತು ನೀವು ಮಾಡಿದ್ರಲ್ಲಿ? ವೀರೇಂದ್ರ ಹೆಗ್ಡೆ ಅವ್ರದ್ದು ಮತ್ತು ಸನ್ನಿಧ್ ಪೂಜಾರಿ ಅವ್ರದ್ದು ತುಂಬ ಇಷ್ಟ ಆಗಿತ್ತು ವರ್ಕ್. ಯಾಕೆಂದರೆ ಆ ಕ್ಯಾರೆಕ್ಟರ್ ಒಂದು ಕರೆಕ್ಟಾಗಿ ಬಂದಿತ್ತು ಆ ಲೀಫಲ್ಲಿ. ಸೊ ಅದೆರಡು ನನಗೆ ತುಂಬ ಇಷ್ಟ ಆಗಿತ್ತು. ನಿಮಗೆ ಅದ್ರ ಜೊತೆಗೇನೆ ಏನಂದರೆ ಇದನ್ನು ನೋಡಿದ್ರಿಂದ ಬೇರೆ ಜನ ತುಂಬ ಜನ ಲೀಫಲ್ಲಿ ಆರ್ಟ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಯಾರನ್ನು ಬಹಳಷ್ಟು ಮೆಚ್ಕೊಂಡಿದ್ದೀರಿ ನೀವು? ಲೀಫ್ ಆರ್ಟಲ್ಲಿ ತುಂಬ ಮಂದಿ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸ್ತಿದ್ರು, ಇವರೆಲ್ಲ ಸ್ಟಾರ್ಟ್ ಮಾಡಿದ್ರು. ನೀನು ವರ್ಕ್ ಮಾಡಿದ ನಂತರಕ್ಕೆ ತುಂಬ ಮಂದಿ ಮಾಡ್ತಾ ಇದ್ದಾರೆ ಅಂತ. ಪರಿಚಯನೇ ಇಲ್ಲ ಅಷ್ಟು ಮಂದಿ. ನನ್ನ ಕಾಲೇಜಲ್ಲಿ ಒಬ್ಬ ತಿಲಕ್ ಅಂತಿದ್ದಾನೆ, ಅವನು ಕೂಡ ಮಾಡಿದ್ದಾನೆ ಈ ಲೀಫ್ ವರ್ಕ್ ಸ್ಟಾರ್ಟ್ ಮಾಡ್ದ. ಓಕೆ, ನಿಮಗೆ ಲೀಫಲ್ಲಿ ಮಾಡಿದಾಗ ಯಾಕಂದರೆ ತುಂಬ ನಾಜೂಕಿರುವಂಥದ್ದು. ಯಾಕಂದರೆ ಒಂದು ಗೆರೆ ಆಚೀಚೆ ಆದರೂ ಕೂಡ ಹೌದು ಎಲೆ ನೋಡ್ಲಿಕ್ಕೆ ಎಷ್ಟು ಸ್ಮೂತ್ ಇರ್ತದ ಅದಕ್ಕಿಂತ ಸ್ಮೂತ್ ನಿಮ್ಮ ಬ್ಲೇಡ್ ಇರಬೇಕು. ಹೌದು ಅಲ್ವಾ? ಇದು ಹೇಗೆ ನಿಮಗೆ ಈ ಲೀಫ್ ಆರ್ಟ್ ಅಂದ್ರೆ ಹೇಗೆ ಅಂತ ಅನಿಸ್ತಾ ಇದೆ ನಿಮಗೆ? ಇದೊಂದು ಹೇಗೆ ನಿಮ್ಮ ಈಗ ಪೆನ್ಸಿಲ್ ಸ್ಕೆಚ್ ಬಿಡಿಸ್ತೀರಿ, ಪೇಪರ್ ಕಟ್ ಮಾಡ್ತೀರಿ, ಬೇರೆ ಸ್ಕಲ್ಪ್ಚರ್ ಎಲ್ಲ ಮಾಡ್ತೀರಿ ನೀವು. ಅದು ಬಿಟ್ಟರೆ ಇದು ಹೇಗೆ ಅಂತ ಅನಿಸ್ತಾ ಇದೆ ನಿಮಗೆ? ಈಗ ಸ್ಕಲ್ಪ್ಚರ್ ಏನು ಮಾಡ್ತಾ ಇದ್ರಿ ನೀವು, ಅದನ್ನು ಬಿಟ್ಟು ಇದು ಹೇಗೆ ಡಿಫ್ರೆಂಟ್ ಅಂತ ಅನಿಸ್ತದೆ? ತುಂಬ ಡಿಫ್ರೆಂಟ್ ಇದೆ. ಅಂದರೆ ಅದಕ್ಕೆ ನಾವು ಎಷ್ಟು ಪೇಷನ್ಸ್ ಕೊಡ್ತೇವೆ ಇದಕ್ಕೆ 10 ಪಟ್ಟು ಹೆಚ್ಚು ಪೇಷನ್ಸ್ ಕೊಡಬೇಕಾಗ್ತದೆ. ಈ ಲೀಫ್ ವರ್ಕಿಂದ ನನಗೆ ತುಂಬ ಪೇಷನ್ಸ್ ಬಂದದಂತ ಹೇಳ್ಬೋದು. ನಿಮಗೆ ಸಾಧಾರಣ ಒಂದು ಲೀಫ್ ಆರ್ಟ್ ಎಷ್ಟು ಟೈಮ್ ತಗೊಳ್ತೀರಿ ನೀವು? ನಾನು ಪೋರ್ಟ್ರೇಟ್ ಜಾಸ್ತಿ ಮಾಡೋದ್ರಿಂದ 2.5-3 hours ಬೇಕಾಗ್ತದೆ ಒಂದು ಲೀಫ್ ಆರ್ಟ್ ಮಾಡಬೇಕಾದ್ರೆ. ಪೋರ್ಟ್ರೇಟ್ ಅದು ಫಸ್ಟಿಗೆ ಹೇಗೆ ಸ್ಕೆಚ್ ಮಾಡ್ಕೊಳ್ತೀರಾ ಹೇಗೆ ನೀವು? ಮೊದಲು ಪೆನ್ನಲ್ಲಿ ಸ್ಕೆಚ್ ಮಾಡ್ತೇವೆ. ಆ ಫೋಟೋನ ಶೇಡಿಂಗ್ ಎಲ್ಲ ನೋಡಿ ವೆಕ್ಟರ್ ಟೈಪಲ್ಲಿ ನಾವು ಡ್ರಾಯಿಂಗ್ ಬಿಡಿಸಿ ಆನಂತರ ಕಟ್ ಮಾಡ್ತೇವೆ ನಾವು. ಓಕೆ, ಈಗ ನಿಮಗೆ ಇದಕ್ಕೆ ಯಾವ ಎಲೆಯನ್ನು ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ತೀರಿ ನೀವು? ನಾನು ಜಾಸ್ತಿ ಮೊದಲು ಮಾಡಿದ್ದು ನಾನು ಹಲಸಿನ ಎಲೆಯಲ್ಲಿ ಮಾಡಿದ್ದು. ಸ್ವಲ್ಪ ದಪ್ಪ ಇರ್ತದೆ. ಸೊ ಅದರಲ್ಲಿ ಯೂಸ್ ಮಾಡಿದ್ದೆ ನಾನು. ಅನಂತರ ಈಗ ಅಶ್ವತ್ಥ ಎಲೆಯಲ್ಲಿ ಕಂಟಿನ್ಯೂ ಮಾಡಿದೆ, ಯಾಕೆಂದರೆ ಸ್ವಲ್ಪ ನೋಡಲಿಕ್ಕೆ ಚಂದ ಇತ್ತು. ಸೊ ಅದರಲ್ಲಿ ಕಂಟಿನ್ಯೂ ಮಾಡಿದೆ ನಾನು. ಇದುವರೆಗೆ ಸುಮಾರು ಎಷ್ಟು ಚಿತ್ರಗಳನ್ನು ಬಿಡಿಸಿದ್ರಿ? ಗಣ್ಯ ವ್ಯಕ್ತಿಗಳಿದೆ ಅಂದರೆ ಒಂದು 20 ಜನದ್ದು ಬಿಡಿಸಿದ್ದೇನೆ. ಮತ್ತು ಈ ಆರ್ಡರ್ ವರ್ಕೆಲ್ಲ ಬಂದಕ್ಕೆ ಸ್ಟಾರ್ಟ್ ಆಯಿತು. ಒಂದು ಮೋರ್ ದೆನ್ 50 ಜಾಸ್ತಿ ಮಾಡಿ ಆರ್ಡರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೌದು, ಎಲೆಯಲ್ಲಿ. ಯಾವುದೆಲ್ಲ ಆರ್ಡರ್ ಬಂದಿದೆ? ಅದೇ ಲೀಫಲ್ಲಿ ಪೋರ್ಟ್ರೇಟ್ ಜಾಸ್ತಿ, ಕಪಲ್ಸ್ ಪೋರ್ಟ್ರೇಟ್. ಅಂದರೆ ಒಂದು ಫ್ರೇಮಲ್ಲಿ 2 ಲೀಫ್ ಇಟ್ಟು ಗಿಫ್ಟ್ ಎಲ್ಲ ಕೊಡಲಿಕ್ಕೆ ಅವರು ಆರ್ಡರ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ತಾ ಇದ್ದಾರೆ. ಹೌದು, ಅದಕ್ಕೆ ಡಿಮಾಂಡ್ ಬರ್ತಾ ಇದೆ ಈಗ. ಹೌದು, ಅಂದರೆ ನನಗೆ ಈ ಐಡಿಯಾ ಇರಲಿಲ್ಲ. ನಾನು ಮೊದಲು ಎಲೆಯನ್ನು ಖಾಲಿ ಪೇಪರ್ ಅಡಿಯಲ್ಲಿ ಇಡ್ತಿದ್ದೆ. ಅದು ಕೊಡಲಿಕ್ಕೆ ನಾನು ಯಾರಿಗೆ ಕೊಡ್ತಿರ್ಲಿಲ್ಲ. ಅಂದರೆ ನನಗೆ ಸನ್ನಿಧ್ ಪೂಜಾರಿ ಅವರು ಐಡಿಯಾ ಕೊಟ್ಟರು, ಫ್ರೇಮ್ ಎಲ್ಲ ಮಾಡ್ಬೋದು ಅದು ಅವ್ರಿಗೆ. ಅವರ ವರ್ಕ್ ಬರ್ಡೇ ದಿವಸ ಅವರಿಗೆ ಗಿಫ್ಟ್ ಆಗಿ ಕೊಟ್ಟೆ ನಾನು ಅವರಿಗೆ. ಅವರೇ ಬೇಕಂತ ಕೇಳಿದರು. ಸೊ ನಾನು ಫ್ರೇಮ್ ಎಲ್ಲ ಹಾಕ್ಬೋದು, ಮಾಡಿ ಕೊಡ್ಬೋದಲ್ಲ ಅಂತ ಐಡಿಯಾ ಕೊಟ್ಟರು. ಸೊ ಮತ್ತು ನಾನು ಬೇರೆಲ್ಲ ವರ್ಕ್ ನನಗೆ ಸಿಕ್ತು, ಫ್ರೇಮ್ ಎಲ್ಲ ಹಾಕಿ ಕೊಡ್ತಾ ಇದ್ದೆ ನಾನೀಗ. ಈಗ ನಿಮಗೆ ಈ ಅಶ್ವತ್ಥ ಎಲೆ ಬಿಟ್ಟರೆ ಬೇರೆ ಯಾವುದಾದ್ರು ಟ್ರೈ ಮಾಡಿದ್ರೆ ನೀವು? ಹಲಸಿನ ಎಲೆಯಲ್ಲಿ ಟ್ರೈ ಮಾಡಿದ್ದೇನೆ, ಮತ್ತು ದಾಸವಾಳದ ಎಲೆಯಲ್ಲಿ ಟ್ರೈ ಮಾಡಿದ್ದೇನೆ. ತುಂಬ ತೆಳುವಲ್ವಾ? ಅದೇ ತುಂಬ ಹೊತ್ತಿರುವುದಿಲ್ಲ ಅದು, ಅದೇ ಬಾಡೋಗ್ತದೆ. ಅಂದ್ರೆ ಸ್ಟ್ರೆಂತ್ ಇದ್ದ ಎಲೆಯಲ್ಲಿ ತುಂಬ ತೊಳಿಬಹುದು, ಆದ್ರೆ ಸ್ಟ್ರೆಂತ್ ಇಲ್ಲ ಯಾವತ್ತು ಒಣಗಿದ್ರು ಅದು ಉಳಿತದೆ. ಅದಕ್ಕೆ ಅದರಲ್ಲಿ ಒಳ್ಳೆ ಮಾಡ್ತಾರೆ. ಹೌದು. ಈಗ ನಿಮ್ಗೆ ಬೇರೆ ಆರ್ಟ್ಗಳಿಂದ ಈ ಲೀಫ್ ಆರ್ಟ್ ಭಿನ್ನ ಅಂತ ಈಗ ಅನಿಸ್ತಾ ಇದೆ ನಿಮಗೆ? ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾನ್ಸ್ ಇದಕ್ಕಿಂತ ಜಾಸ್ತಿ ಲೀಫ್ ಆರ್ಟ್ಗೆ ಸಿಗ್ತಾ ಉಂಟು. ಸೊ ಹಾಗೆ ಈಗ ನೀವು ಅದು ಬಿಟ್ರೆ ಬೇರೆ ಯಾವ ಆರ್ಟ್ ಫೀಲ್ಡ್ ನಿಮಗೆ ಇಷ್ಟ? ಅಂದರೆ ಸೋಪ್ ಆರ್ಟ್ ಎಲ್ಲ. ಹೌದು, ಅದನ್ನ ಕ್ರಿಯೇಟಿವ್ ಆಗಿ ಮಾಡ್ಬೇಕಂತ ಒಂದು ಐಡಿಯಾ ಇತ್ತು ನಂದು. ಸೊ ಸೋಪಲ್ಲಿ ಮಾಡಿದೆ. ಮತ್ತು ನನಗೆ
ಅಂದರೆ ಮೈಕ್ರೋ ಆರ್ಟ್ ಎಲ್ಲ ತುಂಬ ಇಷ್ಟ ನನಗೆ. ಅದು ಪೆನ್ಸಿಲ್ ಥ್ರೆಡ್ಡಲ್ಲಿ ಅದು ಸ್ಕಲ್ಪ್ಚರ್ ಮಾಡೋದು, ಮತ್ತು ಸೋಪಲ್ಲಿ ಆಗಿರ್ಬೋದು. ಸೋಪಲ್ಲಿ ಹೇಗೆ, ಅದು ಎಲ್ಲಿಂದ ಕಲ್ತ್ರಿ ಸೋಪಲ್ಲಿ ಆರ್ಟ್ ಮಾಡೋದು? ಸೋಪ್ ನಾನು ಇನ್ಸ್ಟಾಗ್ರಾಮ್ ಒಂದು ಪೇಜ್ ಇತ್ತು ಫಾರಿನರ್ಸ್ ಇದು, ಸೊ ಅಲ್ಲಿ ಅವ್ರದ್ದು ಡಿಫ್ರೆಂಟ್ ಆಗಿ ಬೇರೆ ವರ್ಕ್ ಇತ್ತು, ಅಂದರೆ ಈ ದೇವರದ್ದಾಗಿರ್ಬೋದು ಆ ಥರ ಯಾವುದೂ ಇರಲಿಲ್ಲ. ನಾನು ಅದು ಮೊದಲು ಆದ ನಂತರ ನಾನು ದೇವರದ್ದು ಟ್ರೈ ಮಾಡಿದ್ದು, ಅದು ಕಟೀಲು ದೇವರದ್ದು ಮಾಡಿದ್ದೆ ನಾನು. ಈಗ ಸೋಪ್ ಆರ್ಟಲ್ಲಿ ಎಷ್ಟೆಲ್ಲ ಆರ್ಟ್ ಮಾಡಿದ್ರೆ ನೀವು? ಸೋಪಲ್ಲಿ 2-3 ವರ್ಕ್ ಮಾಡಿದ್ದೆ. ಒಂದು ಕಟೀಲಿದ್ದು ಮಾಡಿದ್ದು, ಆಮೇಲೆ ಗಣಪತಿದ್ದು, ಮತ್ತೊಂದು ಪೋರ್ಟ್ರೇಟ್ ಟ್ರೈ ಮಾಡಲಿಕ್ಕೆ ಹೋದರೆ ಅದು ಅಷ್ಟು ಮಟ್ಟ ಬರಲಿಲ್ಲ, ಅದು ಅಲ್ಲಿಗೆ ನಿಲ್ಲಿಸಿದೆ ಮತ್ತೆ ನಾನು. ಈಗ ನಿಜವಾಗ್ಲೂ ಏನು ಮೈಕ್ರೋ ಆರ್ಟ್ ಅಂತ ಹೇಳ್ತೀರಿ, ಹೌದು, ತುಂಬಾ ಟಫ್ ಅಲ್ವಾ? ಹೌದು. ಅದಕ್ಕೆ ಯಾವುದೆಲ್ಲ ಏನು ಹೇಳ್ತಾರೆ, ಅದಕ್ಕೆ ಯಾವ ರೀತಿಯಾದಂಥ ಬ್ಲೇಡ್ಗಳನ್ನೆಲ್ಲ ಯೂಸ್ ಮಾಡಿ, ಮೆಟೀರಿಯಲ್ಗಳನ್ನ? ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ನಾರ್ಮಲ್ ಶೇವಿಂಗ್ ಬ್ಲೇಡ್ ಅಲ್ಲಿ ಬರ್ತದೆ, ಅದರಲ್ಲಿ ಮಾಡಿದ್ದು. ಅದಾದ ನಂತರ ಅದಕ್ಕೆ ಬೇರೆ ಒಂದು ಮೆಟೀರಿಯಲ್ ಬರ್ತದೆ, ಅದು ತುಂಬಾ ಶಾರ್ಪ್ ಇರ್ತದೆ, ಅದನ್ನ ತಗೊಂಡ ನಂತರ ಈಗ ಅದರಲ್ಲಿ ಮಾಡ್ತಾ ಇದ್ದೇನೆ ನಾನು. ಈಗ ಲೀಫ್ ಆರ್ಟ್ ಎಲ್ಲ ನೀವು ಅದರಲ್ಲೇ ಮಾಡ್ತಾ ಇದ್ದೀರಿ? ಹೌದು. ಲೀಫ್ ಆರ್ಟ್ ಮಟ್ಟಿಗೆ ಹೇಳೋದಾದ್ರೆ ಬೇರೆ ನೀವು ಇದನ್ನು ಬಿಟ್ಟು ಬೇರೆ ಯಾವ ತರದ ಆರ್ಟ್ಗಳನ್ನೆಲ್ಲ ಮಾಡ್ತೀರಿ ನೀವು? ಲೀಫ್ ಆರ್ಟ್ ಆಯ್ತು, ಸೋಪ್ ಆಯ್ತು, ಪೆನ್ಸಿಲ್ ಆಯ್ತು, ಅದು ಬಿಟ್ಟು ಮತ್ತೆ ನಮಗೆ ಕೋರ್ಸ್ಗೆ ರಿಲೇಟೆಡ್ ಆಗಿ ಡಿಜಿಟಲ್ ಪೇಂಟಿಂಗ್ ಮಾಡ್ತೇನೆ ಅಷ್ಟಲ್ಲದೆ, ಮತ್ತು ಸ್ಯಾಂಡ್ ಆರ್ಟ್, ಮರಳು ಶಿಲ್ಪ ಅದು ಕೂಡ ಮಾಡಿದ್ದೆ. ಅದು ಇದೇ ಮಲ್ಪೆ ಬೀಚಲ್ಲಿ ಬೀಚ್ ಉತ್ಸವಕ್ಕೆ ಕಾಂಪಿಟೇಷನ್ ಕೊಟ್ಟಿದ್ವಿ ನಾವು ಅಷ್ಟೇ. ನಿಮಗೆ ಯಾರು ಇದಕ್ಕೆ ಸಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ? ಯಾರು? ಅದೇ ಹೇಳಿದೆ ನಾನು, ಸನ್ನಿಧ್ ಪೂಜಾರಿ ಅವರದೊಂದು ವರ್ಕ್ ಲೀಫಲ್ಲಿ ವರ್ಕ್ ಮಾಡಿದ ನಂತರ ಅವರು ನನ್ನ ವರ್ಕನ್ನು ಅವರ ಪೇಜಲ್ಲಿ ಎಲ್ಲ ಹಾಕಿದ್ರು, ಅದು ತುಂಬ ಸಪೋರ್ಟ್ ಸಿಗ್ತಾ ಅಲ್ಲಿಂದ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಅದಾದ ನಂತರ ವೀರಕೇಸರಿದು ಪದ್ಮನಾಭ ಪೂಜಾರಿ ಅಂತ ಇದ್ದಾರೆ, ಅವರು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಮಾಡಿ ಕೇಳಿದ್ದು ಅವರು ಹೇಳಿದ ನಂತರ ಅಲ್ಲಿ ತನಕ ಹೋಗ್ಲಿಕ್ಕೆ ಅವರ ಹೆಗ್ಡೆ ಅವರು ಭೇಟಿ ಆದ್ರ? ಹೌದು, ತೋರಿಸಿದ್ರಿ? ಹೌದು, ಅವರ ಹತ್ತಿರ ಹೋಗಿ ಅವರಿಗೆ ಒಂದು ಉಡುಗೊರೆ ಕೊಡುವಂತ ಒಂದು ಅವಕಾಶ ಸಿಕ್ತು ನನ್ನ ಪಾಲಿಗೆ. ಏನು ಹೇಳಿದ್ರು ಹೆಗ್ಡೆ ಅವರು? ಈ ಕೋರ್ಸ್ ಈ ಕಲೆಯನ್ನು ಮುಂದುವರಿಸಲಿಕ್ಕೆ ಅವರೇ ಆಶೀರ್ವಾದ ಕೊಟ್ಟರು ನನಗೆ. ಅವರ ಸ್ವಂತವಾಗಿ ವಿಡಿಯೋ ಮಾಡಿ ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಹೇಗೆ ಅನಿಸುತ್ತೆ ಆ ಹೊತ್ತು ಕ್ಷಣ ನಿಮಗೆ? ನಾನು ಅನ್ಕೊಂಡಿರ್ಲಿಲ್ಲ ಅವರು ಈ ತರ, ಅಂದ್ರೆ ನಂಗೆ ಅವರ ಹತ್ತಿರ ಹೋಗಿ ಒಂದು ಕೊಡುವಂತ ಮನುಷ್ಯರು, ಮತ್ತೆ ಅವರು ತುಂಬಾ ಬಿಸಿ ಇರುವವರು ಎಷ್ಟು ಜನ ಕಾಯ್ತಾ ಇರ್ತಾರೆ ನೋಡಿ. ಹೌದು, ಅದೇ ನಂಗೆ ಅವರ ಹತ್ತಿರ ಹೋಗಿ ಒಂದು ಕೊಡುವಂತ ಒಂದು ಅವಕಾಶ ನನ್ನ ಪಾಲಿಗೆ ಸಿಕ್ಕಿದ್ದು ನನ್ನ ಮರೆಯಲಾಗದ ಕ್ಷಣ ಅಂತ ಹೇಳ್ಬೋದು. ಅವ್ರು ಫಸ್ಟ್ ನೋಡಿ ಏನು ಹೇಳಿದ್ರು? ಫಸ್ಟ್ ನೋಡಿದಾಗ ಚಿತ್ರ ನೋಡಿದ ಕೂಡಲೇ ಅವ್ರದ್ದು ಮುಖ ಉಂಟು ಅಂತ ಗೊತ್ತಿತ್ತು ಅವರಿಗೆ? ಇಲ್ಲ, ನಂಗೆ ಅವರ ಸೆಕ್ರೆಟರಿಗೆ ಮೊದಲು ಗೊತ್ತಾಗಿತ್ತು, ಅವ್ರು ಕಳಿಸಿದ್ರು ಅವ್ರಿಗೆ. ಹೌದು, ಅವರಿಗೆ ಕಳಿಸಿ ಆದ ನಂತರ ನಂಗೆ ವಿಡಿಯೋ ಮಾಡಿ ಕಳಿಸಿದ್ರು ಪ್ರಶಂಸಕ. ಹೌದು, ನಂಗೆ ಇದು ವರ್ಕ್ ತುಂಬಾ ಚೆನ್ನಾಗಿತ್ತು, ಮನೆಯಲ್ಲೆಲ್ಲ ಇಷ್ಟ ಆಗಿದೆ ಅಂತ ಓನ್ ಆಗಿ ವಿಡಿಯೋ ಮಾಡಿ ಎಲ್ಲ ಕಳಿಸಿದ್ರು. ಅದು ವೈರಲ್ ಆಗಿತ್ತು ತುಂಬಾ. ಅದು ಬಹುಶಃ ನಿಮಗೆ ದೊಡ್ಡ ಹೌದು ಅವಾರ್ಡ್ ಅಂತ ಹೇಳ್ಬೋದು. ಹೌದು, ಅದಾದ ನಂತರ ನಂಗೆ ಈ ಲೀಫ್ ವರ್ಕ್ ಅಂತ ಎಲ್ಲರಿಗೆ ಜನರಿಗೆ ಗೊತ್ತಾಗಿದ್ದು ಅವರಿಂದ ಅಂತ ಹೇಳ್ಬಹುದು. ನಿಮಗೆ ಅದಕ್ಕಿಂತ ದೊಡ್ಡ ಅದೇ ಬೇಡ ಅವಾರ್ಡ್ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ರು ಎಲ್ಲೋ ಜಗತ್ತಿನಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ ಅಂತ ಅಂದುಕೊಂಡವರು ನಮ್ಮ ಒಂದು ಕಲಾಕೃತಿಯನ್ನು ಮೆಚ್ಚಿ ವಿಡಿಯೋ ಮಾಡಿ ಕಳಿಸ್ತಾರೆ ಅಂದ್ರೆ ರಿಯಲಿ ಗ್ರೇಟ್, ಸೂಪರ್. ವೀಕ್ಷಕರೇ, ನಾವು ಅಕ್ಷಯ್ ಕೋಟ್ಯಾನ್ ಜೊತೆ ಮಾತಾಡ್ತಾ ಇದ್ವಿ. ಅವರು ಬೇಗನೆ ಮುಗಿಸ್ತಾರೆ ಆನ್ಸರ್ಗಳನ್ನ. ಅಂದ್ರೆ ನಾನು ಅಂದ್ಕೊಂಡೆ ಇನ್ನೂ ಅವ್ರ ಹತ್ರ ಬಹಳಷ್ಟು ವಿಚಾರಗಳಿದೆ ಅಂತ ನನ್ನ ಅನಿಸ್ಕೊಂಡಿದ್ದ ಹಾಗೆ ಅವ್ರು ಒಂದೊಂದೇ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅದ್ಭುತವಾದಂತಹ ಸಾಧಕರು ಅಂತಲೇ ಹೇಳ್ಬೋದು. ಯಾಕೆಂದರೆ ಸೋಪ್ ಇರ್ಬೋದು, ಅಥವಾ ಪೆನ್ಸಿಲ್ನ ಮನೆ ಇರ್ಬೋದು, ಅಥವಾ ಇನ್ಯಾವುದೇ ಪ್ರಕಾರದ ಒಂದು ಕಲೆ ಇರ್ಬೋದು, ಅದನ್ನೆಲ್ಲ ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡುವಂತಹ ಅದ್ಭುತವಾದಂತಹ ಯುವಕ ಇವರು. ಸನ್ನಿಧಿ ಪೂಜಾರ್ ಅವರ ಆರ್ಟನ್ನು ಮಾಡಿದ ತಕ್ಷಣ ಏನು ಲೀಫ್ ಆರ್ಟಿಗೆ ಒಂದು ಹೊಸ ಒಂದು ಆಯಾಮ ದೊರಕಿದಂತಾಯ್ತು. ಯಾಕಂದ್ರೆ ಅದನ್ನು ಗಿಫ್ಟ್ ಆಗಿ ಕೊಡ್ಬೋದು ಯಾವ್ದಾದ್ರು ಮನೆಗಳಿಗೆ, ಅಥವಾ ಯಾವುದೇ ಒಂದು ಮನೆ ಒಕ್ಕಲಿ ಇರ್ಬೋದು, ಅಥವಾ ಇನ್ಯಾವುದೇ ಸಮಾರಂಭ ಇರ್ಬೋದು, ಅಲ್ಲೆಲ್ಲರಿಗೂ ಕೂಡ ಒಂದು ಮೊಮೆಂಟೋ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯ. ಯಾಕಂದರೆ ತುಂಬ ವ್ಯಾಲ್ಯೂಬಲ್ ಇರುತ್ತೆ. ಯಾಕೆಂದರೆ ಒಂದು ಲೀಫ್ ಆರ್ಟ್ನಲ್ಲಿ ಅಚ್ಚು ಹೊಡಿಯೋಕ್ಕಾಗಲ್ಲ, ಒಂದು ಲೀಫ್ ಆರ್ಟ್ನಾಗಿ ಮತ್ತೊಂದು ಲೀಫ್ ಆರ್ಟನ್ನು ಅಚ್ಚು ಹೊಡಿಲಿಕ್ಕೆ ಆಗೋದಿಲ್ಲ. ಆದರೆ ಲೀಫ್ ಆರ್ಟನ್ನು ಒಂದು ಮದುವೆ ಟೈಮಲ್ಲಿ ಕೂಡ ಗಿಫ್ಟ್ ಆಗಿ ಕೊಡುವಂಥ ಅದ್ಭುತವಾದಂತಹ ಹೊಸ ಒಂದು ಕಲ್ಪನೆಯನ್ನು ಅಕ್ಷಯ್ ಕೋಟ್ಯಾನ್ ಅವರು ಮಾಡಿದ್ದಾರೆ. ಅವ್ರ ಜೊತೆ ಇನ್ನೂ ಮಾತಾಡೋದಕ್ಕಿದೆ, ಅದಕ್ಕೆ ಮುನ್ನ ಸಣ್ಣ ವಿರಾಮ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ
ಲೀಫ್ ಆರ್ಟ್ನ ಅದ್ಭುತ ಸಾಧಕ ಅಕ್ಷಯ್ ಕೋಟ್ಯಾನ್ ಮೂಡುಬಿದ್ರೆಯಲ್ಲಿ ಇರುವವರು ಸದ್ಯ ಆಳ್ವಾಸ್ನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇ ಅಪ್ಲೈಡ್ ಆರ್ಟ್ಸ್ ಅನ್ನುವಂಥ ಸಬ್ಜೆಕ್ಟನ್ನು ತಗೊಂಡಿದ್ದಾರೆ. ಅದರಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಬೇಕು ಅನ್ನೋ ಹಂಬಲದಿಂದ ಹಲವಾರು ಏನದರ ಆಯಾಮಗಳಿವೆ ಮತ್ತು ಸಾಧ್ಯತೆಗಳಿವೆ ಅವೆಲ್ಲದರ ಬಗ್ಗೆ ಗಮನವನ್ನು ಹರಿಸ್ತಾ ಇರುವಂತಹವರು ಈ ಅಪರೂಪದ ಸಾಧಕ ಅಂತಾನೆ ಹೇಳ್ಬೋದು. ತನ್ನ ಒಂದು ಲೀಫ್ ಆರ್ಟ್ ಏನಿದೆ ಅದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮೆಚ್ಚಿಕೊಂಡು ಅವರೇ ಒಂದು ವಿಡಿಯೋ ಮಾಡಿ ಸಂದೇಶವನ್ನು ಕಳಿಸಿ ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ಜೊತೆಗೇನೆ ಅದು ಎಲ್ಲೆಡೆ ಕೂಡ ವೈರಲ್ ಆಗಿದೆ. ಅದೇ ರೀತಿಯಾಗಿ ಲೀಫ್ ಆರ್ಟ್ನಲ್ಲಿ ಅದ್ಭುತವಾದಂಥ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಶ್ರೀ ಅಕ್ಷಯ್ ಕೋಟ್ಯಾನ್ ಅವರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಹೌದು ಸ್ವಾಮಿ, ಹೌದು ಸ್ವಾಮಿ. ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಊರಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ, ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ, ಗಾಲಿಗೆ ಚಿಗುರು ಮೀಸೆ ಹುಡುಗ ಮತ್ತಷ್ಟು ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಅವ್ರ ಜೊತೆ ಇನ್ನೂ ಮಾತಾಡೋದಕ್ಕಿದೆ. ಅಕ್ಷಯ್ ಅವರೇ, ಈಗ ನಿಮಗೆ ಇದು ಬಿಟ್ಟು ಶಿಲ್ಪಕಲೆ ಇರ್ಬೋದು, ಕಾಷ್ಟಶಿಲ್ಪ ಇರ್ಬೋದು, ಅಥವಾ ಮಣ್ಣಿನ ಟೆರಕೋಟ ಇರ್ಬೋದು, ಅಥವಾ ಇನ್ಯಾವುದು ಇರ್ಬೋದು, ಇವುಗಳಲ್ಲಿ ಯಾವುದರಲ್ಲಿ ಆಸಕ್ತಿಯನ್ನು ತೋರಿಸಿದ್ರೆ ಹೇಗೆ? ಅದೇ ಫಸ್ಟ್ ಇಯರ್ ಇರಬೇಕಾದ್ರೆ ನಾನು ಅದು ಕೋರ್ಸಲ್ಲಿ ಇತ್ತಲ್ಲ, ಅದು ಸ್ಕಲ್ಪ್ಚರಲ್ಲಿ ಮಾಡಿದ್ದೇವೆ ನಾವು ವರ್ಕ್. ಅದು ಸಹ ನನಗೆ ತುಂಬ ಇಷ್ಟ ಇತ್ತು. ಸ್ಕಲ್ಪ್ಚರ್ ತೊಗೊಳ್ಬೇಕಂತ ಆಸಕ್ತಿ ಇತ್ತು ನನಗೆ. ಆದರೆ ನನಗೆ ಈ ಡಿಜಿಟಲ್ ವರ್ಕ್ ತುಂಬ ಇಷ್ಟ ಇದ್ದರಿಂದ ನಾನು ಅಪ್ಲೈಡ್ ಆರ್ಟ್ ತಗೊಂಡೆ ನಾನು. ಹಾಗೆ ಓಕೆ, ಡಿಜಿಟಲ್ ಆರ್ಟ್ ಅಂತ ಅಂದರೆ ಏನೆಲ್ಲ ಸಾಧ್ಯತೆಗಳಿವೆ ಅದರಲ್ಲಿ? ಯಾವುದೆಲ್ಲ ಮಾಡಲಿಕ್ಕೆ ಆಗುತ್ತೆ ಅಂದರೆ ಡಿಜಿಟಲ್ ಅಂದರೆ ಹೇಗೆ ಅಂತ? ಡಿಜಿಟಲ್ ಪೇಂಟಿಂಗ್ಸ್ ಅಂದರೆ ಖಾಲಿ ಡಿಜಿಟಲ್ ಪೇಂಟಿಂಗ್ ಮಾತ್ರ ಅಲ್ಲ, ಈ ಕಾರ್ಟೂನಿಸ್ಟ್ ಎಲ್ಲ ಆಗ್ಬೋದು ಅದರಲ್ಲಿ. ಅಂದರೆ VFX ಎಲ್ಲ ಕೋರ್ಸಲ್ಲಿ VFX ಕೋರ್ಸ್ ಮಾಡ್ಬೋದು ಅದರಲ್ಲಿ. ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡ್ಬೋದು. ಅಂದರೆ ಈ ಕಾರ್ಟೂನಿಸ್ಟ್ ಆಗ್ಬೋದು, ಮಾಡ್ಬೋದು. ಅದರ ಒಟ್ಟಿಗೆ ಈಗ ವಾಲ್ ಪೇಂಟಿಂಗ್ ಕೂಡ ತುಂಬ ಪಾಪ್ಯುಲರ್ ಆಗಿದೆ. ಅದ್ರ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಅದೇ ಈ ವೀರೇಂದ್ರ ಹೆಗ್ಡೆ ಅವ್ರದ್ದು ಲೀಫ್ ಆರ್ಟ್ ಮಾಡಿದ ನಂತರ ಅಲ್ಲಿ ಬೆಳ್ತಂಗಡಿಯಲ್ಲೇ ಒಂದು ಅಡೆಂಜ ಅಂತ ಊರಲ್ಲಿ ನನಗೆ ಆರ್ಡರ್ ವರ್ಕ್ ಸಿಕ್ಕಿತ್ತು. ಒಂದು ವೀರೇಂದ್ರ ಹೆಗ್ಡೆ ಅವ್ರದ್ದು ಒಂದು ವಾಲಲ್ಲಿ ಮಾಡಬೇಕಂತ. ಸೊ ಅಲ್ಲಿ ವಾಲಲ್ಲಿ ಮಾಡಿದ್ದೆ. ಖಂಡಿತ. ಅಲ್ಲಿ ಹೇಗೆ ಅನಿಸುತ್ತೆ ಅಲ್ಲಿ ರೆಸ್ಪಾನ್ಸ್ ನಿಮಗೆ? ಅವ್ರು ನನ್ನ ಹತ್ರ ನೀವು ಮಾಡಬೇಕಂತ ತುಂಬ ಆಸೆ ಇತ್ತು ಅವರು. ಸೊ ನನಗೆ ಬರುವಂಥ ಎಲ್ಲ ಚಾರ್ಜ್ ಎಲ್ಲ ಅವರೇ ಮಾಡಿ ಅವರು ಅಲ್ಲಿ ಗೋಡಲ್ಲಿ ಒಂದು ವರ್ಕ್ ಮಾಡಿ ಬಂದಿದ್ದೆ. ಅದ್ಭುತವಾದಂಥ ಕ್ಷಣ ಅಂತಾನೆ ಹೇಳ್ಬೋದು. ಅಂದ್ರೆ ಇವತ್ತಿಗೂ ಕೂಡ ಕಲೆಗೆ ಪ್ರೋತ್ಸಾಹಕರಿದ್ದಾರೆ, ಸಪೋರ್ಟ್ ಮಾಡುವವರಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದು, ತುಂಬ ಇದೆ. ನನಗೆ ಈ ಲೀಫ್ ಆರ್ಟ್ ಅಂತ ಬಂದಿದ್ದರಿಂದ ತುಂಬ ಮಂದಿ ನನಗೆ ಒಂದು ಗುರ್ತಿಡ್ತಿದ್ದಾರೆ. ಈಗ ಒಂದು ಇವನ್ ಲೀಫ್ ಆರ್ಟಿಸ್ಟ್ ಅಂತ ಹೇಳಿ ತುಂಬ ಖುಷಿ ಆಗ್ತದೆ. ಈಗ ಅದನ್ನು ಬಿಟ್ಟರೆ ಬೇರೆ ಮಣ್ಣಿನ ಕಲೆಗಳ ಬಗ್ಗೆ ಏನು ಮಾಡ್ತೀರಿ ನೀವು? ಮಣ್ಣಿನ ಅಷ್ಟು ನಾನು ಅದು ಅಪ್ಲೈ ಆರ್ಟ್ ತಗೊಂಡ ನಂತರ ನಾನು ಮಣ್ಣಿಗೆ ಅಷ್ಟು ನಾನು ಇಂಪಾರ್ಟೆನ್ಸ್ ಕೊಡಲಿಲ್ಲ ಜಾಸ್ತಿ. ಅಂದರೆ ಅದಕ್ಕೆ ಕೋರ್ಸು ಬೇರೆ ಇರೋದ್ರಿಂದ ನಾನು ಅದು ಮಾಡಲಿಲ್ಲ ನಾನು. ಈಗ ಎಸ್ಪೆಷಲಿ ಅಕ್ಷಯ್, ಈಗೇನಂದರೆ ಇವತ್ತಿನ ದಿನಗಳಲ್ಲಿ ಈ ಮೂರ್ತಿ ಅಂದರೆ ನಾನು ದೇವರ ಮೂರ್ತಿ ಬಗ್ಗೆ ಹೇಳ್ತಾ ಇಲ್ಲ, ಈ ವ್ಯಕ್ತಿಗಳ ಸ್ಟ್ಯಾಚ್ಯೂ ಮಾಡ್ತಾರಲ್ಲ. ಮೊದಲೆಲ್ಲ ಪ್ರತಿ ದಿವಸದಲ್ಲಿ ಅಂಬೇಡ್ಕರ್ ಭವನ, ಗಾಂಧಿ ಭವನ ಅನ್ನೋದ್ರಲ್ಲಿ ಎಲ್ಲ ಕಡೆ ಅವರವರ ಒಂದು ಮೂರ್ತಿಗಳನ್ನು ಇಡ್ತಾ ಇದ್ರು. ಈಗ ಮೂರ್ತಿ ಮಾಡುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಅದ್ರ ಬಗ್ಗೆ ಏನಾದ್ರು ನಾಲೆಜ್ ಇದೆ ಈ ಮೂರ್ತಿ ಮಾಡೋದ್ರ ಬಗ್ಗೆ? ಅಂದರೆ ಎರಕ ಹೊಯ್ದು ಮಾಡುವಂಥದ್ದು ಹೇಗೆ ಅಂತ? ಅದು ಅಂದರೆ ಮೂರ್ತಿ ಮಾಡೋದು ಮೊದಲು ಮಣ್ಣಲ್ಲಿ ಮಾಡಿ ಆನಂತರ ಫೈಬರ್ ತೆಗಿತಾರೆ. ಅದೇ ನಮ್ಮ ಕೋರ್ಸಲ್ಲೆಲ್ಲ ಇದೆ. ಅದು ಹೇಳಿದೆ ತಿಲಕ್ಕೆಲ್ಲ ಅದು ಅವರೆಲ್ಲ ಮಾಡ್ತಾರೆ. ಅಂದರೆ ಮೂಡುಬಿದ್ರಲ್ಲಿ ಟ್ಯಾಬ್ಲೋಗೆ ನಿತ್ಯಾನಂದ ಸ್ವಾಮೀಜಿ ಅವ್ರದ್ದು ನಮ್ಮ ಕಾಲೇಜಿಂದ ಆಳ್ವಾಸ್ ವಿದ್ಯಾರ್ಥಿಗಳೇ ಮಾಡಿದ್ದು. ಅದೊಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಇತ್ತೀಚೆಗೆ ಅದೇ ಮಣ್ಣಂದರೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಅದು ಕೈಯಲ್ಲೆಲ್ಲ ಕಷ್ಟ ಆಗ್ತದೆ ಅಂತ ಹೆಸಿಟೇಟ್ ಮಾಡಿ ತಗೊಳ್ಳಲ್ಲ ಆ ಕೋರ್ಸನ್ನೆಲ್ಲ. ಅಂದರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಅದು ಕೋರ್ಸ್ ಒಳ್ಳೆಯದು ಅಂತ ಹೇಳ್ಬೋದು. ಲೋಹದ ಶಿಲ್ಪದ ಬಗ್ಗೆ ಏನಾದ್ರು ನಿಮಗೆ ಅದರ ಐಡಿಯಾಗಳಿಲ್ಲ? ಅಂದರೆ ಲೋಹದಲ್ಲಿ ಮೂರ್ತಿಗಳನ್ನು ಮಾಡ್ತಾರೆ, ಲೋಹಗಳನ್ನೇ ಹೆಚ್ಚಾಗಿ ಈಗ ಸ್ಟ್ಯಾಚ್ಯೂಗಳನ್ನು ಮಾಡುವಂಥದ್ದು ಲೋಹದ ಇದ್ರ ಬಗ್ಗೆ. ಈಗ ಲೀಫಲ್ಲಿ ಬೇರೆ ಏನು ಸಾಧ್ಯತೆಗಳನ್ನು ಮಾಡ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ಈಗ ಏನು ಮಾಮೂಲಾಗಿ ನೀವು ಅದನ್ನು ಲೈಟಿಗೆ ಹಿಡಿತೀರಿ, ಆಕಾಶಕ್ಕೆ ಹಿಡಿದಾಗ ಅದರ ಏನು ನೀವು ಮಾಡಿದ ಚಿತ್ರಗಳ ಮಧ್ಯದಲ್ಲಿ ಬೆಳಕು ಆದಾಗ ಅದು ಬ್ಲ್ಯಾಕ್ ಆಗಿ ಚೆನ್ನಾಗಿ ಕಾಣ್ತದೆ. ಅದು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಆಗುತ್ತೆ ಅಂತ ಅನಿಸ್ತದೆ? ಅಂದರೆ ಲೀಫನ್ನು ನೀರಲ್ಲಿ ಹಾಕಿ ಅದೊಂದು 30 days ಏನಾದರೂ ಇಟ್ಟರೆ ಅದು ಟ್ರಾನ್ಸ್ಪರೆಂಟ್ ಆಗ್ತದೆ ಫುಲ್. ನರನಾಡಿಗಳೆಲ್ಲ ಬರ್ತದೆ. ಹೌದು, ಅದರಲ್ಲಿ ವರ್ಕ್ ಮಾಡಬೇಕಂತ ಒಂದು ಐಡಿಯಾ ಇದೆ, ಮಾಡಬೇಕಿನ್ನು ಮಾತ್ರ.
ಅಂದ್ರೆ ಅದು ಯಾವ ಎಸ್ಪೆಷಲಿ ಅಶ್ವತ್ಥ ಎಲೆ? ಹೌದು ಹೌದು, ಅದರಲ್ಲಿ ಮಾತ್ರ ಆಗ್ತದೆ ಅದು. ಅದು ಹೇಗೆ 30 ದಿನ 30 days ಅದು ನೀರು ಚೇಂಜ್ ಮಾಡ್ತಾ ಇರಬೇಕು. ಅದು ನೀರು ಅದರೊಳಗೆ ಇಟ್ಟು ನೀರು ಡೈಲಿ ಚೇಂಜ್ ಮಾಡಬೇಕು. ಅದರದ್ದು ಸ್ಕಿನ್ ಎಲ್ಲ ಹೋಗ್ತದೆ, ಅದಂತ ಖಾಲಿ ಬೇರ್ಗಳೆಲ್ಲ ಮಾತ್ರ ನರ ಇರ್ತದೆ ಅಷ್ಟೇ. ಬೇರೆ ನರ ಮಾತ್ರ ಉಳಿತದೆ. ಹೌದು, ಅದರಲ್ಲಿ ಇನ್ನು ವರ್ಕ್ ಮಾಡ್ಬೇಕಂತ ಒಂದು ಆಸೆ. ಅದೊಂದು ಯೋಜನೆ ಇದೆ. ಹೌದು. ಬೇರೆ ಅದು ಬಿಟ್ರೆ ಈಗ ಲೀಫಲ್ಲಿ ನಾವು ಅಶ್ವತ್ಥ ಮತ್ತೆ ದಾಸವಾಳ ಮತ್ತೆ ಇದನ್ನ ಬಿಟ್ರೆ ಬೇರೆ ಯಾವ್ದು ದಪ್ಪ ಎಲೆಗಳ ಬಗ್ಗೆ ಏನಾದ್ರೂ ಆಸಕ್ತಿ ತೋರಿಸಿದ್ರೆ, ಅಂದ್ರೆ ಅದ್ರ ಬಗ್ಗೆ ಹುಡುಕಾಟ ಮಾಡಿದ್ರೆ ಯಾರ ತರ ಅದ್ರ ಬಗ್ಗೆ ಡಿಸ್ಕಸ್ ಏನಾದ್ರು ಮಾಡಿದ್ರೆ? ಡಿಸ್ಕಸ್ ಮಾಡಿಲ್ಲ, ನಾನು ಟ್ರೈ ಮಾಡ್ಲಿಕ್ಕೆ ಹೋಗಿದ್ದೇನೆ. ಆದ್ರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಚೆನ್ನಾಗಿ ಕಾಣುದಿಲ್ಲ ಅಂತ ನನ್ನ ಮಟ್ಟಿಗೆ ಅನಿಸ್ತದೆ. ಯಾಕಂದ್ರೆ ಸ್ವಲ್ಪ ನಮ್ಮ ಹಳ್ಳಿ ಕಡೆ ಹೋದ್ರೆ ಇನ್ನು ದಪ್ಪ ಎಲೆ ಇರುವಂತಹ ಹಲವಾರು ಸಸ್ಯಗಳಿವೆ. ಹೌದು, ಅಂದ್ರೆ ಅಗಲ ದಪ್ಪ ಇರುವಂತದ್ದು, ಅದರಲ್ಲಿ ಇನ್ನು ದೊಡ್ಡ ಆರ್ಟ್ಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಮಾಡ್ಬೋದು, ಅದಕ್ಕೆ ಸ್ಟ್ರೆಂತ್ ಅಂತ ಒಂದು ಬೇರೆ ಸಿಗ್ಬೇಕಲ್ಲ. ಅಂದ್ರೆ ಕೆಲವು ಲೀಫಲ್ಲಿ ಇರುದಿಲ್ಲ ಆ ತರ, ಅಶ್ವತ್ಥ ಎಲೆಯಲ್ಲಿ ಇದ್ದ ಹಾಗೆ ಅದರಲ್ಲಿ ಮಾಡ್ಲಿಕ್ಕೆ ಅಷ್ಟು ಸರಿಯಾಗಲ್ಲ. ನಿಮ್ಮ ಮನೆಯಲ್ಲೆಲ್ಲ ಸಪೋರ್ಟ್ ಹೇಗಿದೆ? ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವರಿಂದ ಎಷ್ಟು ಬಂದಿದೆ ಅಂತ ಹೇಳ್ಬಹುದು. ಮನೇಲಿ ಯಾರ್ಯಾರು ಇದ್ದಾರೆ? ನಾನು, ಅಪ್ಪ, ಅಮ್ಮ, ಅಕ್ಕ, ಅಣ್ಣ ಫಾರಿನ್ ಅಲ್ಲಿ ಇದ್ದಾನೆ. ಹೇಗಿದೆ ಸಪೋರ್ಟ್? ಸಪೋರ್ಟ್ ಅಂದ್ರೆ ಈಗ ಈ ಲೀಫ್ ವರ್ಕ್ ಅಂತ ಎಲ್ಲಿಗೆ ಕಲಿಸ್ಲಿಕ್ಕೆ ಇದ್ರೂ ಸಹ ಅವರ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ತುಂಬಾ. ಎಲ್ಲಿಗೆ ಅವರ ನನ್ನೊಟ್ಟಿಗೆ ಬರ್ತಾರೆ, ಈ ಸಪೋರ್ಟ್ ಮಾಡ್ತಾರೆ ತುಂಬಾ. ಫ್ರೆಂಡ್ಸ್ ಅದೇ ಈಗ ನನ್ನೊಟ್ಟಿಗೆ ಬಂದೇನೆ, ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಅಂದರೆ ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನನ್ನ ವರ್ಕನ್ನೆಲ್ಲ ಶೇರ್ ಮಾಡ್ತಾರೆ ತುಂಬ. ಶೇರ್ ಮಾಡಬೇಕು, ಇಂಪಾರ್ಟೆಂಟ್. ಅದೇ ಅವರಿದ್ದ ನಾನು ಇದ್ದೇನೆ ಅಂತ ಹೇಳ್ಬೋದು ಇಷ್ಟರ ಮಟ್ಟಿಗೆ. ಈಗ ನಿಮಗೆ ನಿಮ್ಮ ಶಾಲಾ ಜೀವನದಿಂದ ಕಾಂಪಿಟೇಷನ್ ಎಲ್ಲ ಹೋಗ್ತಾ ಇರೋ ಈಚೆ ಬಂದ್ರಿ, ಆಳ್ವಾಸಲ್ಲಿ ಹೇಗಿದೆ ನಿಮಗೆ ಸಪೋರ್ಟ್? ಅಂದ್ರೆ ಆಳ್ವಾಸಲ್ಲಿ ದೊಡ್ಡ ಕಲೆಯ ಸಾಗರ, ಎಲ್ಲರೂ ಕಲಾವಿದರಲ್ಲಿ. ಹೌದೌದು, ಡಾಕ್ಟರ್ ಮೋಹನ್ ಆಳ್ವ ಇರ್ಬೋದು, ವಿವೇಕ್ ಆಳ್ವ ಇರ್ಬೋದು, ಅವ್ರು ನಾನು ವರ್ಕ್ ಅನ್ನು ನೋಡಿದ್ರು. ಮೊನ್ನೆ ಯಡಿಯೂರಪ್ಪ ಹೋಗಿದ್ದೆ ನಾನು ಬೆಂಗಳೂರಿಗೆ, ಆ ವರ್ಕ್ ಅನ್ನು ಅವರು ವಿವೇಕ್ ಆಳ್ವ ನೋಡಿ ತುಂಬಾ ಖುಷಿ. ಹೌದು, ನೀವು ಅದನ್ನು ಹೇಳಲಿಲ್ಲ. ಅದು ಹೇಳ್ಬೇಕಂತಿದ್ದೇನೆ ಈಗ. ಅದು ವಿವೇಕ್ ಆಳ್ವ ತುಂಬಾ ಸಪೋರ್ಟ್ ಮಾಡಿದ್ರು ಅವರು. ಇಲ್ಲಿ ಯಡಿಯೂರಪ್ಪ ಯಾವಾಗ ಮಾಡಿದ್ರಿ? ಒಂದು 2 months ಆಯ್ತು, 1 month ಲಾಕ್ಡೌನ್ ಟೈಮಲ್ಲಿ. ಅದೇ ಈ ನಂಗೆ ವರ್ಕ್ ಮಾಡ್ಲಿಕ್ಕೆ ಹೇಳಿದ್ದು ಹರೀಶ್ ಪೂಂಜಾರ್ ಅವರು. ಅಂದ್ರೆ ಅವರ ಕಚೇರಿಗೆ ಹೋಗಿದ್ದೆ, ಅವ್ರದ್ದು ವರ್ಕ್ ಮಾಡಿ, ಯಡಿಯೂರಪ್ಪ ಅವ್ರದ್ದು ಮಾಡಿ ಅಂತ ಒಂದು ಹೇಳಿದ್ರು. ಸೊ ನಾನು ವರ್ಕ್ ಮಾಡಿ ಅವ್ರಿಗೆ ಹೇಳಿದೆ ನಾನು ವರ್ಕ್ ಮಾಡಿದ್ದೇನೆ, ಸೊ ಬ್ಯಾಂಗ್ಳೂರಿಗೆ ಬರ್ಲಿಕ್ಕೆ ಹೇಳಿದ್ರು. ಬ್ಯಾಂಗ್ಳೂರಿಗೆ ಬಂದು ಅವರ ಹತ್ತಿರ ಹೋಗಿ ಅವರ ಮನೆಯಲ್ಲಿ ಹೋಗಿ ಒಂದು ಅವರ ಹತ್ತಿರ ಹೋಗಿ ವರ್ಕ್ ಕೊಟ್ಟು ಬಂದೆ ನಾನು. ಏನು ಹೇಳಿದ್ರು ನೋಡಿ? ತುಂಬಾ ಖುಷಿ ಆಯ್ತು. ಎಲ್ಲಿ ಕಲಿದಂತೆಲ್ಲ ಕ್ವಶನ್ ಮಾಡಿದ್ರು. ಅದನ್ನ ನೋಡಿ ಫಸ್ಟ್ ಶಾಕ್ ಆಯ್ತು ಅವರಿಗೆ, ಎಲೆಯಲ್ಲಿ ಮಾಡ್ಲಿಕ್ಕೆ. ಹೌದೌದು, ತುಂಬಾ ಶಾಕ್ ಆಯ್ತು. ಅವರಿಗೆ ಹತ್ರ ಕೊಟ್ಟೆ, ಒಂದು ಖಾಲಿ ಲೀಫ್ ಕೊಟ್ಟೆ, ಒಂದು ಫ್ರೇಮ್ ಕೊಟ್ಟೆ. ಅವರು ಆ ಫ್ರೇಮ್ ಅನ್ನು ಖಾಲಿ ಲೀಫ್ ಅನ್ನು ಸಹ ಫ್ರೇಮ್ ಮಾಡ್ಲಿಕ್ಕೆ ಅವರು ಅವರ ಮನೆಯಲ್ಲಿ ಕೊಟ್ರು. ಹೌದು, ಫ್ರೇಮ್ ಮಾಡಿ ಕೊಡಿ ಅಂತ ಹೇಳಿದ್ರು. ಮತ್ತೆ ನನ್ನ ಎಜುಕೇಶನ್ಗೆ 1 ಲಕ್ಷದ ಒಂದು ಧನ ಸಹಾಯ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಗ್ರೇಟ್. ಹೌದು, ಬಹುಶಃ ಕಲೆ ನಮ್ಮ ಬದುಕಿಗೆ ಕೈ ಹಿಡಿತದೆ ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಎಲ್ಲೋ ಇದ್ದಂಥ ಕಲೆ ನಾವು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದಾಗ ಅದಕ್ಕೆ ಬೇಕಾದಂಥ ಪ್ರತಿಫಲ ಸಿಗ್ತದೆ ಅಂತ ನಿಮಗೆ ಅನಿಸ್ತಾ ಇದೆ? ಹೌದೌದು, ಯಾಕಂದ್ರೆ ಅದಕ್ಕೆ ಅದೃಷ್ಟ ಮತ್ತೆ ಯೋಗ ಎರಡು ಕೂಡಿ ಬಂದಾಗ ಬಹುಶಃ ಕಲೆ ಇನ್ನಷ್ಟು ಬೆಳಗೋದಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ವೀರೇಂದ್ರ ಹೆಗ್ಡೆ ಅವ್ರದ್ದು ಯಾವಾಗ ಆರ್ಟ್ ಮಾಡಿದ್ರು ಅದು ಅಕ್ಷಯ್ ಕೋಟ್ಯಾನ್ ಯಾರೋ ಒಬ್ರು ಬಹಳಷ್ಟು ದೊಡ್ಡ ಸಾಧಕರು ಅಂತ ಗೊತ್ತಾಯ್ತು. ಆಮೇಲೆ ಸನ್ನಿಧಿ ಪೂಜಾರಿಯವರು ಹೋದಾಗ ಅದರಲ್ಲಿ ಇನ್ನೊಂದ್ಸಲ ಹೇಗೆ ಗಿಫ್ಟ್ ಮಾಡಿ ಕೊಡ್ಬೋದು ಅಂತ ಅವ್ರು ತೋರಿಸಿದ್ರು. ರಾಜ್ಯದ ಮುಖ್ಯಮಂತ್ರಿಯವರಿಗೂ ಹೋದ್ರಿ ಅಕ್ಷಯ್. ಜನಸಾಮಾನ್ಯನಿಗೆ ಇದು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಶ್ವತ್ಥದ ಎಲೆ ಮತ್ತು ಅಕ್ಷಯ್ ಅವರ ಕಲೆ ಎರಡು ಜೊತೆಯಾಗಿ ಇಷ್ಟು ದೊಡ್ಡ ಬೆಲೆ ಬರ್ತದೆ ಅಂತ ಯಾರು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಅಪೂರ್ವವಾದಂಥ ಕ್ಷಣವನ್ನು ನೀವು ಸಾಧನೆ ಮಾಡಿದ್ದೀರಿ. ಜೊತೆಗೆ ನೀವು ಇದನ್ನು ಬಿಟ್ಟು ಬೇರೆ ಯಾವುದರಲ್ಲಿ ಆಸಕ್ತಿ ಅಂತ ತೋರಿಸ್ತಾ ಇದ್ದೀರಿ ನಿಮ್ಮ ಈ ಚಿತ್ರಕಲೆ ಬಿಟ್ಟು? ಮತ್ತೆ ಗೇಮ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಷ್ಟ ಇದೆ ನನಗೆ. ಈಗ ಬೇರೆ ಬೇರೆ ಮ್ಯಾಚ್ ಇರ್ಬೋದು, ಯಾವುದಕ್ಕೆ ಹೋಗ್ತೇನೆ ನಾನು ಮ್ಯಾಚ್ ಅಲ್ಲಿ ಇದ್ರೆ. ಮತ್ತೆ ಯಕ್ಷಗಾನದ ಬಗ್ಗೆ ಅಷ್ಟಿಲ್ಲ. ಅಂದ್ರೆ ನಾನು ಕೇಳ್ತಾರೆ ಯಕ್ಷಗಾನದಲ್ಲಿ ಅದ್ಭುತವಾದಂತಹ ಒಂದು ಕಿರೀಟಗಳದೆಲ್ಲವೇ, ಅದನ್ನು ನಿಮ್ಮ ಅಶ್ವತ್ಥ ಎಲೆಯಲ್ಲಿ ಮೂಡಿಸುವಂತ ಪ್ರಯತ್ನ ಏನು ಮಾಡಿಲ್ಲ? ಇಲ್ಲ, ಮಾಡಿಲ್ಲ. ಮಾಡ್ಬೇಕಂತ ಆಸಕ್ತಿ ಇದೆ, ಮಾಡಬೇಕು. ಖಂಡಿತ ಮಾಡ್ತೇವೆ. ಆ ಮೂಲಕವಾಗಿ ಒಂದು ಯಕ್ಷ ಸೇವೆ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಹೌದು, ಯಾಕಂದ್ರೆ ಯಕ್ಷ ದಿಗ್ಗಜರು ನಿಮ್ಮ ಮೂಡುಬಿದ್ರೆ ಬಲಿಪಜ್ಜ ಇದ್ದಾರೆ. ಹೌದೌದು, ಬಲಿಪಜ್ಜ ಅಂತ ಒಂದು ಆರ್ಟ್ ಮಾಡಿದ್ರೆ ಬಹಳಷ್ಟು ದೊಡ್ಡ ಯಕ್ಷಗಾನ. ನಾನು ಇವರದ್ದು ಕನ್ನಡಿ ಕಟ್ಟೆ, ರವಿಚಂದ್ರ ಕನ್ನಡಿ ಕಟ್ಟೆ ಅವರದೊಂದು ಲೀಫಲ್ಲಿ ವರ್ಕ್ ಮಾಡಿದ್ದೆ. ವೆರಿ ಗುಡ್. ಬಡವೇರೆ ಪಾಲೆಗೆ ಹುಲಿಪುದ ಬೇನೆಗೆ ಬಡವುದ ಬಂಜಿಗೆ ಅನ್ನದಾತನೇ ಮೇರೆಗೆ ಜನಕುಲ್ಲ ಪಾಲೆಗೆ ಅಪ್ಪೆ ಅಮ್ಮೆ ಆಸರೆಯಾದೆ ಪ್ರೀತಿನೇ ಮುಡಿಪಾದ ಜೀವನೇ ಬುಡುಪುನ रमादवाङ्गे स्थिर
ನಿಮಗೆ ಈ ಒಂದು ಫೀಲ್ಡ್ನಲ್ಲಿ ಬಿಟ್ಟು ಕಲೆಯಲ್ಲಿ ನಿಮ್ಗೆ ಯಾರು ತುಂಬ ನಿಮ್ಗೆ ಇಷ್ಟ ಅಂತ ಅನಿಸ್ತದೆ ನಿಮಗೆ? ಅಂದರೆ ನಿಮ್ಮ ಒಂದು ಆರ್ಟ್ ಫೀಲ್ಡ್ ಇರ್ತದೆ, ಹೌದು, ಇಂಥ ಒಂದು ಆರ್ಟಿಸ್ಟ್ ನನಗೆ ತುಂಬ ಇಷ್ಟ, ಅವರ ಆರ್ಟ್ಗಳು ಇಷ್ಟ, ಯಾರ್ದು? ವಿಲಾಸ್ ನಾಯಕ್ ಅಂತ ಹೇಳ್ಬೋದು, ನಂದು ಇನ್ಸ್ಪಿರೇಷನ್ ಅವರು ಅಂತ ಹೇಳ್ಬೋದು. STM ಕಾಲೇಜಲ್ಲಿ ಹೌದು, ಅವ್ರು ನನಗೆ ಇನ್ಸ್ಪಿರೇಷನ್ ಅವರೇ. ಅವರೊಂದು ಸ್ಪೀಡ್ ಆರ್ಟ್ ಅಂತ ನೋಡಿ ನಾನು ಕೂಡ ಸ್ಟೇಜಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದೇನೆ, ಲೈವ್ ಆರ್ಟ್ ಅಂತ ಹೇಳಿ. ಅವರಿಂದ ಅದು ಹೇಗಿರ್ತದೆ ಆ್ಯಕ್ಚುಲಿ ಸ್ಪೀಡ್ ಆರ್ಟ್ ಹೇಗೆ? ಅದು ಲೈವ್ ಆರ್ಟ್ ಅಂದರೆ ನಾವು ಸ್ಟೇಜಲ್ಲಿ ಜನ ಇರ್ತಾರೆ, ಆ ಸ್ಟೇಜ್ ಮುಖಾಂತರ ನಾವು ಡೈರೆಕ್ಟ್ ಆಗಿ ಲೈವ್ ಪೇಂಟ್. ನೀವು ಅದನ್ನ ಮೊದಲೇ ಅದಕ್ಕೆ ಸ್ಕೆಚ್ ಹಾಕೊಂಡು ಹೋಗ್ತೀರಾ? ಇಲ್ಲ, ಡೈರೆಕ್ಟ್ ಆಗಿ ಬ್ರಷ್ ಅಲ್ಲಿ ಪೇಂಟ್ ಮತ್ತು ಬ್ರಷ್ ಅಲ್ಲಿ ಒಟ್ಟಿಗೆ ಮಾಡೋದಲ್ಲಿ ಅಲ್ಲೇ ಮಾಡ್ತೀವಿ. ಹೌದು, ಅದಕ್ಕೆ ಮೊದಲೇ ಏನು ಸ್ಕೆಚ್ ಅದೇ ಮೊದಲು ಪ್ರಾಕ್ಟೀಸ್ ಬೇಕಾದ್ರೆ ನಾವು ಮೊದಲು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಮನೆಯಲ್ಲಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಅದೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಆದ ನಂತರ ನಾವು ಸ್ಟೇಜಲ್ಲಿ ಡೈರೆಕ್ಟ್ ಆಗಿ ಮಾಡ್ತೇವೆ. ನೀವು ಡೈರೆಕ್ಟ್ ಆಗಿ ಮಾಡ್ತೀರಿ? ಅದಕ್ಕೆ ಇದು ಶೈನಿಂಗ್ ಪೌಡರ್ಗಳನ್ನೆಲ್ಲ ಹಾಕ್ತೀವಿ. ಅದು ಗ್ಲಿಟರ್ ಪೌಡರ್, ಅದು ಸಹ ಆರ್ಟ್ ಮಾಡ್ಬೋದು, ಮತ್ತೆ ಖಾಲಿ ಪೇಂಟಿಂಗ್ ಅಲ್ಲಿ ಕೂಡ ಮಾಡ್ಬೋದು. ಯಾವ ಪೇಂಟ್ ಯೂಸ್ ಮಾಡ್ತೀರಿ ಅದಕ್ಕೆಲ್ಲ? ನಾವು ಅಕ್ರಿಲಿಕ್ ಜಾಸ್ತಿ ಯೂಸ್ ಮಾಡ್ತೇವೆ. ನಾ ಇನ್ನೊಂದು ಕೇಳ್ತೇನೆ, ಒಣಗಿದ ಎಲೆಯಲ್ಲಿ ನಿಮಗೆ ಇದಕ್ಕೆ ಪೇಂಟ್ ಅನ್ನ ಬಳಸ್ಲಿಕ್ಕೆ ಆಗ್ತದಾ? ಹೌದು, ಮಾಡ್ಬೋದು. ಆ ತರದ ಆರ್ಟ್ಗಳು ಯಾವ್ದಾದ್ರು ಮಾಡಿಲ್ಲ. ಆ ಥರ ಐಡಿಯಾ ನಾನು ಇದರಲ್ಲಿ ಬ್ಯುಸಿ ಆಗಿದ್ದ ನಂತರ, ಸೊ ಅದರಲ್ಲಿ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಈಗ ಹಾಗಾದ್ರೆ ಫುಲ್ ಬಿಸಿ ಇದ್ದೀರಿ ನೀವು? ಆರ್ಡರ್ಗಳು ತುಂಬ ಬರ್ತಾ ಉಂಟು. ಅಂದರೆ ಈ ವರ್ಕ್ಕಿಂತ ಬ್ಯಾಂಗ್ಳೂರಿಂದ ಜಾಸ್ತಿ ವರ್ಕ್ ಬರ್ತಾ ಇದೆ. ಅಂದರೆ ನಾನು ಕೊರಿಯರ್ ಎಲ್ಲ ಮಾಡ್ತಾ ಇದ್ದೇನೆ ವರ್ಕ್. ಕೊರಿಯರ್ ಬಹಳ ಕಷ್ಟದ ವಿಷಯ ಅಂತ. ಅಂದರೆ ಮೊನ್ನೆ ಮೀರಾ ರಾಘವೇಂದ್ರ ಅವ್ರಿಗೆ ವರ್ಕ್ ಮಾಡಿದ್ದೆ, ಗೊತ್ತಿರ್ಬೋದು ನಿಮಗೆ. ಅವ್ರದ್ದು ವರ್ಕ್ ಅಲ್ಲಿ ಗ್ಲಾಸ್ ಒಡೆದೋಯ್ತು. ಅದು ಅಂದರೆ ಕೊರಿಯರ್ ಟೈಮಲ್ಲಿ ಅದು ಗಾಡಿ ಎಲ್ಲ ಆಚೆ ಬಿಡಿಸಾಡುವಾಗ ಅದು ಒಡೆದೋಯ್ತು. ಅಂದರೆ ಈಗ ನಾನು ಥರ್ಮೋಕೋಲ್ ಇಟ್ಟೆಲ್ಲ ಪಾರ್ಸೆಲ್ ಮಾಡ್ತಾ ಇದ್ದೇನೆ. ಯಾವ ಆರ್ಟ್ ಮಾಡಿದ್ರಿ ಅವರಿಗೆ? ಅವ್ರದ್ದೇ ಪೋರ್ಟ್ರೇಟ್, ಸೆಲ್ಫ್ ಪೋರ್ಟ್ರೇಟ್ ಅವ್ರದ್ದು. ಯಾವ್ದು? ಎಲೆಯಲ್ಲಿ ಅದು ಗ್ಲಾಸ್ ಹೊಡೆದು ಡ್ಯಾಮೇಜ್ ಆಯ್ತು. ಮತ್ತು ಅವರು ರೀಕ್ರಿಯೇಟ್ ಮಾಡಿದ್ದಾರೆ ಅದು ಗ್ಲಾಸ್. ಏನು ಅಂದ್ಕೊಂಡ್ರು? ಭಾಳ ಬೇಜಾರಾಗಿತ್ತಲ್ಲ ನಿಮಗೆ? ಬೇಜಾರಾಗಿತ್ತು. ಅದು ವರ್ಕ್ ನೋಡಿ ತುಂಬ ಖುಷಿಯಾಗಿತ್ತು ಅವರಿಗೆ. ಅದೇ ವರ್ಕ್ ಇದು ಗ್ಲಾಸ್ ಹೊಡೆದಂತ ಸ್ವಲ್ಪ ಬೇಜಾರಾಗಿತ್ತು ಅವರಿಗೆ. ಅವ್ರಿಗೆ ಬೇಜಾರಿತ್ತು, ನಿಮಗೂ ಬೇಜಾರು? ನಮಗೆ ಬೇಜಾರಾಯಿತು. ಅಂದರೆ ಫಸ್ಟ್ ಟೈಮ್ ಅದು ಹೊಡೆದೋಗಿದ್ದಂದ್ರೆ ಅದು ಕಲಾವಿದನಿಗೆ ಬಹಳಷ್ಟು ಕಷ್ಟ ಅದು. ಯಾಕಂದರೆ ಒಂದು ತಾಯಿ ಜೋಪಾನವಾಗಿ ಒಂದು ಮಗುವನ್ನು ಹೆತ್ತು ಸಾಕಿದ ಹಾಗೆ ಬಹಳಷ್ಟು ಜೋಪಾನವಾಗಿ ಸಾಕ್ತಾ ಇರ್ತೀರಿ ಕಲೆ ಅನ್ನೋದು. ಯಾಕಂದ್ರೆ ಎಲೆದು ಒಂದು ಏನ್ ಹೇಳಿದ್ ನರ ಕಟ್ಟಾದ್ರೂ ನಿಮ್ಮ ಆರ್ಟಿಗೆ ಅದೇ ಈ ವರ್ಕ್ ಮಾಡ್ಬೇಕಾದ್ರೆ ಅದೇ ವರ್ಕ್ ಮಾಡ್ಬೇಕಾದ್ರೆ ಒಂದು ವರ್ಕ್ ಸ್ವಲ್ಪ ಮಿಸ್ಟೇಕ್ ಆದ್ರೂ ಆ ಎಲೆ ಬಿಸಾಡುವಂತ ಒಂದು ಸಂದರ್ಭ ಬರ್ತದೆ. ಅದು ಬೇರೆ ವರ್ಕ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕಾಗ್ತದೆ, ಬೇರೆ ಮಾಡ್ಬೇಕು. ಅದು ಅರ್ಧ ಆಗಿದ್ದಾಗ ಕಟ್ಟಾದ್ರೂ ಹೋಯ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಶಾರ್ಪ್ ಇರ್ತದೆ. ಹೌದೌದು, ಶಾರ್ಪ್ ಇರೋಲಿ ಒಂದು ಚೂರು ಆಚೀಚೆ ನೋಡುವಾಗಿಲ್ಲ. ಅದ್ಭುತವಾದಂತಹ ಕಾರ್ಯಗಳಿರ್ತದೆ. ಈಗ ನಿಮಗೆ ಬೆಂಗಳೂರಿಂದ ಬಿಟ್ಟು ಬೇರೆ ಹೊರಭಾಗದಿಂದ ಎಲ್ಲಿಂದ ಬಂದಿದೆ ಆರ್ಡರ್ಗಳು ಅಥವಾ ಮೆಚ್ಚುಗೆಗಳು ಅಥವಾ ಎನ್ಕ್ವೈರೀಸ್? ಮದ್ರಾಸ್ ಅಂತ ಅಲ್ಲಿ ಬಿಲೋ ಯೂನಿಟ್ ಇಂದ ಒಂದು ಕಾಲ್ ಬಂದಿತ್ತು ಅವತ್ತು ವೀರೇಂದ್ರ ಹೆಗ್ಡೆ ಅವರಲ್ಲಿ ಹೋಗುವಾಗ. ಅಲ್ಲಿಂದ ಅವ್ರ ನಮ್ಮ ಪೇಜ್ಗೆಲ್ಲ ಆ್ಯಡ್ ಮಾಡಿದ್ರು ಅವ್ರು. ನಂದು ಕುವೈಟ್ ಅಂದರೆ ಫಾರಿನರ್ಸ್ ಎಲ್ಲ ಜಾಸ್ತಿ, ಫಾರಿನಲ್ಲಿ ಇರೋರೆಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಪೇಜ್ ಓನ್ ಪೇಜ್ ಕ್ರಿಯೇಟ್ ಮಾಡಿದರೆ ಹೇಗೆ? ಇಲ್ಲ, ನಂದು ಕ್ರಿಯೇಟ್ ಯಾವ್ದು ಮಾಡಿಲ್ಲ, ಇನ್ನು ಮಾಡ್ಬೇಕಂತ ಉಂಟು. ಸುಮಾರು ವರ್ಕ್ಗಳಾದಾಗ ಇದನ್ನೊಂದು ಬೇರೆ ನಿಮ್ಮ ಹತ್ರ ಯಾರು ಕಲೀಲಿಕ್ಕೆ ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ನಮಗೊಂಚೂರು ಕಲಿಸಿ ಅಂತ? ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ತುಂಬ ಮಂದಿ ಮೆಸೇಜ್ ಮಾಡ್ತಿದ್ದಾರೆ, ನಾನು ಕೂಡ ಮಾಡಬೇಕು, ನನಗೆ ಇಂಟ್ರೆಸ್ಟ್ ಇದೆ ಅಂತ ಎಲ್ಲ ಹೇಳ್ತಿದ್ದಾರೆ, ಗೈಡ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಂಥವ್ರಿಗೆ ಹೇಳಿಕೊಡ್ತೇನೆ ನಾನು. ಓಕೆ, ಈಗ ಮತ್ತೊಂದು ವಿಷಯ ಕೇಳಿಬಟ್ಟೆ, ಅಕ್ಷಯ್ ಕೋಟೆನ ಸಿಕ್ಕಾಪಟ್ಟೆ ಫ್ಯಾನ್ಸ್ ತುಂಬಿಕೊಂಡಿದ್ದಾರೆ ಈಗ ಅಂತ. ಫ್ಯಾನ್ಸ್ಗಳ ಕಿರಿಕಿರಿ ಏನಾದ್ರು ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಅಂದರೆ ಸಪೋರ್ಟ್ ಮಾಡೋರು ತುಂಬ ಇದ್ದಾರೆ ಅಷ್ಟೇ. ತುಂಬ ಇದ್ದಾರೆ. ಓಕೆ, ಅವಕಾಶಗಳು ತುಂಬ ಆಗ್ತದೆ. ಹೌದು ಹೌದು. ಇದನ್ನು ಯಾವ್ದಾದ್ರು ಬೇರೆ ಏನು ಹೇಳ್ತಾರೆ ಆರ್ಟ್ ಗ್ಯಾಲರಿಗಳು ಅಂಥವು ಏನಾದ್ರು ಸಂಪರ್ಕ ಮಾಡಿದಾರ ನಿಮ್ಮನ್ನು? ಇಲ್ಲ, ಅಂದರೆ ಆ ಥರ ನಂದು ವರ್ಕ್ ಎಲ್ಲ ನಾನು ಅಂದರೆ ಕೊರಿಯರ್ ಮಾಡೋದ್ರಿಂದ ನಾನು ವರ್ಕ್ ನನ್ನಲ್ಲಿ ಇರುವುದಿಲ್ಲಲ್ಲ, ಸೊ ನಾನು ಗ್ಯಾಲರಿ ಥರ ಓಪನ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಷ್ಟೇ. ಇದನ್ನು ಬಿಟ್ಕೊಂಡು ಅಕ್ಷಯ್ ಕೋಟೆ ಏನಂದರೆ ಈ ಒಂದು ಲೀಫ್ ಆರ್ಟ್ ಇರ್ಬೋದು ಅಥವಾ ಸೋಪ್ ಆರ್ಟ್ ಇರ್ಬೋದು ಅಥವಾ ಲೆಡ್ ಆರ್ಟ್ ಇರ್ಬೋದು, ಇವನ್ನೆಲ್ಲ ಇನ್ನು ಮುಂದಿನ ಇದಕ್ಕೆ ಜನ್ರೇಷನಿಗೆ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದು ಅದಕ್ಕೆ ಬೇಕಾದಂಥ ಪ್ಲ್ಯಾಟ್ಫಾರ್ಮ್ ಏನಾದರೂ ರೆಡಿ ಮಾಡಲಿಕ್ಕೆ ಆಗೋದಿಲ್ವಾ? ಆಗ್ತದಾ? ಸಾಧ್ಯತೆಯಾ? ಅಂದರೆ ನೀವು ನಿಮ್ಮಂಥವ್ರು ಒಂದು ಸಮಾನ ಮನಸ್ಕರು ಇರ್ತಾರೆ, ಲೀಫ್ ಆರ್ಟ್ನವ್ರು ತುಂಬ ಜನ, ಅದಕ್ಕೊಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿಕೊಂಡು ಏನಾದ್ರು ಆ ಥರ ಮಾಡ್ಲಿಕ್ಕೆ ಆಗತ್ತಾ? ಅದೇ ಈ ಲೀಫ್ ಆರ್ಟ್ ಒಂದು ಎಲ್ಲರಿಗೂ ಜನರಿಗೆ ಒಂದು ತಲುಪಿದ್ರೆ ಒಂದು ಈ ಲೀಫ್ ಆರ್ಟ್ ಅನ್ನೇ ಒಂದು ದೊಡ್ಡ ಮಟ್ಟಿಗೆ ಒಂದು ಅದನ್ನೇ ನಾನು ಹೇಳ್ತೇನೆ ಮಾಡ್ಬೋದು. ಯಾಕೆ ಅಂದರೆ ಲೀಫ್ ಆರ್ಟ್ ಅನ್ನೋದೇ ಬಹುಶಃ ಮೊದಲು ಎಲೆಯಲ್ಲಿ ಪತ್ರ ಬರಿತಾ ಇದ್ರು. ಕೇಳಿರ್ಬೋದು, ತಾವರೆ ಎಲೆಯಲ್ಲಿ ಪತ್ರ ಬರೆದು ಕಳಿಸ್ತಾ ಇದ್ರು ಅಂತ. ಅಲ್ಲ, ಉಗುರಲ್ಲಿ ಪತ್ರ ಬರೆದು ಕಳಿಸ್ತಾ ಇದ್ರು.
ಬಹುಶಃ ನಮಗೆ ಅಂದಿನವ್ರು ದೊಡ್ಡ ಕಲ್ಪನೆಯೇ ಕೊಟ್ಟಿದ್ದಾರೆ. ಹೌದು, ಖಂಡಿತ. ಯಾವ ಎಲೆಯಲ್ಲಿ ಬರೆದ್ರೆ ಒಳ್ಳೇದು, ಯಾವ ಎಲೆಯಲ್ಲಿ ಬರೆಯದಿದ್ರೆ ಒಳ್ಳೇದು, ಅದೆಲ್ಲ ತೋರಿಸಿಕೊಟ್ಟಿದ್ದಾರೆ. ಇವನ್ ನೀವು ಒಂದು ನಮ್ಮ ಹಳ್ಳಿ ಕಡೆ ಇದೆ ಅದೊಂದು ಯಾವುದು ಏನು ಹೇಳ್ತಾರೆ, ದೊಡ್ಡ ಪೊದರುಗಳಲ್ಲೆಲ್ಲ ಆಗುತ್ತೆ, ದೊಡ್ಡ ಎಲೆ ದಪ್ಪದ್ದು, ಅದರಲ್ಲೆಲ್ಲ ನಾವು ಚಿಕ್ಕದಿರುವಾಗ ಮುಳ್ಳುಗಳಲ್ಲೆಲ್ಲ ಬರೀತಿದ್ವಿ, ನಿಮಗೆ ನೆನಪಿದೆಯೇನೋ? ಅಂತ ಎಲೆಗಳೆಲ್ಲ ಇವೆ. ಅದರದ್ದೇ ನಾರುಗಳನ್ನು ತೆಗೆದು ಹಗ್ಗದಾಗಿ ಯೂಸ್ ಮಾಡ್ತಿರೋ ಚಪ್ಪರಕ್ಕೆಲ್ಲ. ಸೊ ಇದೆಲ್ಲವನ್ನು ಕೂಡ ನಮ್ಮ ಹಿರಿಯರು ನಮ್ಗೆ ಕಳಿಸಿಕೊಟ್ಟಿದ್ದಾರೆ. ಅದನ್ನೇ ಹೊಸದಾಗಿ ಮಾಡಿಕೊಂಡು ಒಂದು ಲೀಫ್ ಆರ್ಟ್ನಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ರಿ. ಇದಕ್ಕೆ ವಿಶೇಷವಾಗಿ ನಿಮಗೆ ಮುಂದಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಏನಾದರೂ ಇದೆಯಾ? ಅಂದ್ರೆ ಈಗ ನಿಮ್ದು ಎಲ್ಲರದು ಆಟ ಆಯ್ತು, ಯಾರು ಇಂಡಿವಿಜುವಲ್ ಆಗಿ ನೀವು ಒಬ್ಬೊಬ್ಬರದ್ದು ಆಟಗಳನ್ನ ಮಾಡ್ತಾ ಇದ್ರಿ. ಚಲನಚಿತ್ರದಲ್ಲಿ ಯಾರ್ದಾದ್ರು ಆಟ ಮಾಡಿದ್ರಾ? ಅದೇ ಸುದೀಪ್ ಅವ್ರದ್ದು ಮಾಡಿದ್ದೆ, ನಿನ್ನ ಅವರ ಹತ್ರ ಹೋಗಿ ಒಂದು ಕೊಡುವಂತ ಒಂದು ಭಾಗ್ಯ ಉಂಟು. ಹಾಗೆ ಯಶ್ ಅವರದ್ದು ಕೂಡ ಮಾಡಿದ್ದೇನೆ. ಓಕೆ. ಇನ್ನು ಬ್ಯಾಂಗ್ಳೂರಿಗೆ ಹೋಗಿ ಒಂದು ಅವರ ಹತ್ರ ಹೋಗಿ ಒಂದು ಹೀರೋಯಿನ್ಗಳು ಜಾಸ್ತಿ ಯಾರ್ದು ಮಾಡಿದ್ರಿ? ಯಾವುದು ಹೀರೋಯಿನ್ಗಳದ್ದು ಯಾರ್ದು? ಹೀರೋಯಿನ್ ನಾನು ಯಾವ್ದು ಮಾಡಿಲ್ಲ. ಅದು ರಶ್ಮಿಕಾ ಮಂದಣ್ಣದ್ದು ಮಾಡಿದ ನಂತರ ಅದು ಕ್ಯಾರೆಕ್ಟರ್ ಬಂದಿರಲಿಲ್ಲ. ಆ ನಂತರ ನಾನು ಯಾವ್ದು ಮಾಡ್ಲಿಕ್ಕೆ ಬಿಟ್ಬಿಟ್ಟೆ ನಾನು. ಅಂದ್ರೆ ಅದು ಕಷ್ಟ ಆಗುತ್ತೆ. ಹೌದು. ಸೊ ನಾನು ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಓಕೆ. ಅದು ಬಿಟ್ಟರೆ ಬೇರೆ ಯಾವ ಫೀಲ್ಡ್ನವನ್ನು ನೀವು ತುಂಬ ಇಷ್ಟಪಡ್ತೀರಿ? ಒಂದು ಬೇರೆ ಯಾವ ಫೀಲ್ಡ್ನ ಒಂದು ಒಳ್ಳೆ ಸಾಧಕರು ನಿಮ್ಗೆ ಇಷ್ಟ ಅಂತ ಅನಿಸ್ತದೆ? ಅದೇ ಸೀರಿಯಲ್ಸ್ ಅವರದೆಲ್ಲ ಮಾಡಿದ್ದೇನೆ ನಾನು ಜಾಸ್ತಿ. ಅನಿರುದ್ಧ ಆಗಿರ್ಬೋದು, ಮತ್ತು ಅದೇ ಜೊತೆಯಲ್ಲಿ ಸೀರಿಯಲ್ಸ್ ತುಂಬ ಮಂದಿ ಮಾಡಿದ್ದೇನೆ. ಅಂದರೆ ಅವರ ಹತ್ತಿರ ಒಂದು ಕೊಡುವಂಥ ಒಂದು ಉಂಟು, ಚಾನ್ಸ್ ಇದೆ. ಈಗ ನನಗೆ ಅನಿಸ್ತಾ ಇದೆ, ನಿಮ್ಮ ಮೂಡಬಿದ್ರೆ ಕಾರ್ಕಳದಲ್ಲೇ ಒಂದಿದೆ ರಂಗೋಲಿ ಆರ್ಟ್ ಕೂಡ ತುಂಬ ಫೇಮಸ್ ಆಗಿದೆ. ಸೂರ್ಯ ಅವರು ನಮ್ಮ ಇತ್ತೀಚೆಗೆ ಸ್ಟುಡಿಯೋಗೆ ಬಂದಿದ್ರು. ಆ ಬಗ್ಗೆ ಏನಾದರೂ ಆಸಕ್ತಿ ಇದೆಯಾ ನಿಮಗೆ? ಅಂದರೆ ರಂಗೋಲಿ ಆರ್ಟ್ ನಾನು ಕೂಡ ಮಾಡ್ತೇನೆ. ನಾನು ಅಂದರೆ ಅಷ್ಟು ಕಂಟಿನ್ಯೂ ಮಾಡಲಿಲ್ಲ. ಯಾವುದಾದ್ರೂ ಪ್ರೋಗ್ರಾಮ್ ಎಲ್ಲ ಇದ್ದರೆ, ಕಾಂಪಿಟೇಷನ್ ಇದ್ದರೆ ನಾನು ಕಾಂಪಿಟೇಷನ್ ಕೊಡ್ತಾ ಇದ್ದೆ ನಾನು. ಅದರಲ್ಲೂ 3D ಎಫೆಕ್ಟ್ಗಳನ್ನು ಈಗ ಯೂಸ್ ಮಾಡ್ತಾ ಇದ್ದಾರೆ? ಮಾಡ್ಬೋದು. ಅಂದರೆ ನನಗೆ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ, ನಾನು 2D ಮಾತ್ರ ಮಾಡೋದು. ಓಕೆ. ಅಕ್ಷಯ್ ಕೋಟ್ಯಾನ್ ಇಷ್ಟೊತ್ತುಗಳ ಕಾಲ ನಮ್ಮ ಸ್ಟುಡಿಯೋಕ್ಕೆ ಬಂದು ತಮ್ಮ ಅದ್ಭುತವಾದಂತಹ ಒಂದು ಏನು ನಮಗೆ ಇಂತಹ ಚಿಕ್ಕ ವಯಸ್ಸಿನಲ್ಲಿ ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಿ, ಇದು ನಿರಂತರವಾಗಿರಲಿ. ನೀವು ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ಕಲಾವಿದ ಆಗಬೇಕು. ನಮ್ಮ ಊರಿನ ಹುಡುಗ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇದೆ, ನಮ್ಮ ವೀಕ್ಷಕರಿಗೆ ಹೆಮ್ಮೆ ಇದೆ. ನಮ್ಮ ಸ್ಟುಡಿಯೋಕ್ಕೆ ಬಂದು ಇಷ್ಟು ಒಳ್ಳೆ ಸಮಯವನ್ನು ನಮ್ಗೆ ಕೊಟ್ಟಿದ್ದೀರಿ. ಅದಕ್ಕೆ ಬೇಕಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿಕರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನಷ್ಟು ಲೀಫ್ ಆರ್ಟ್ ನಿಮ್ಮನ್ನು ಮೂಡಿ ಬರಲಿ. ಅದು ದೊಡ್ಡ ದೊಡ್ಡ ಸಾಧಕರನ್ನ, ಕಲಾವಿದರನ್ನ ರೀಚ್ ಆಗಲಿ ಅನ್ನೋದೇ ನಮ್ಮ ಆಶಯ. ಇನ್ನೊಮ್ಮೆ ನಿಮಗೆ ಧನ್ಯವಾದ ಸಮರ್ಪಿಸ್ತೇನೆ. ವೀಕ್ಷಕರೇ, ಇದು ಅದ್ಭುತವಾದಂತಹ ಕಲಾ ಸಾಧಕ ನಮ್ಮ ಇಂದಿನ ಕಲಾವಿದ ಸರಣಿ ಸಂಚಿಕೆಯ ನೂತನ ಸಂಚಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು ನೋಡಿರ್ಬೋದು, ಯಡಿಯೂರಪ್ಪ, ವೀರೇಂದ್ರ ಹೆಗಡೆ ಅವರು, ಅದೇ ರೀತಿಯಾಗಿ ಸಂದೀಪ್ ಪೂಜಾರಿ, ಅನೇಕರನ್ನು ತಲುಪಿದಂಥ ಅದ್ಭುತವಾದಂತಹ ಎಲೆಯ ಚಿತ್ರಗಳನ್ನು ಬಿಡಿಸಿ ಸಾಧನೆಯನ್ನು ಮಾಡಿದವರು ಅಕ್ಷಯ್ ಕೋಟ್ಯಾನಿಯವರು. ಅದ್ಭುತವಾದಂಥ ಚಿತ್ರಗಳು ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಸೂಕ್ಷ್ಮವಾಗಿ ಮಾಡಬೇಕಾದಂತಹ ಒಂದು ಲೀಫ್ ಆರ್ಟ್ ಏನಿದೆ ಅದರಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿದ್ದಾರೆ. ಅವರಿಗೆ ಇನ್ನಷ್ಟು ಕನಸುಗಳಿವೆ. ಯಡಿಯೂರಪ್ಪ ಅವರೇ ಅವರಿಗೆ ಒಂದು ಎಜುಕೇಷನ್ಗೆ ಬೇಕಾಗಿ ಸಹಾಯ ಮಾಡಿದ್ದಾರೆ. ಅಂದರೆ ಅವರ ಚಿತ್ರದ ಅಥವಾ ಅವರ ಕಲಾ ಸಾಧನೆ ಹೇಗಿರ್ಬೋದು ಅನ್ನೋದು ನಾವು ಊಹಿಸ್ಕೊಳ್ಬೋದು. ಇದ್ರ ಜೊತೆ ಸಾಬೂನು ಆರ್ಟ್ ಇರ್ಬೋದು, ಪೆನ್ಸಿಲ್ ನೆಡ್ ಆರ್ಟ್ ಇರ್ಬೋದು, ಹಾಗೆ ರಂಗೋಲಿ ಇರ್ಬೋದು, ಪೆನ್ಸಿಲ್ ಸ್ಕೆಚ್ ಇರ್ಬೋದು, ಪೇಪರ್ ಕಟ್ಟಿಂಗ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಆಸಕ್ತಿಯನ್ನು ಬೆಳೆಸಿ ಇದೀಗ ಕ್ಯಾನ್ವಾಸ್ ಬಗ್ಗೆ ತುಂಬ ಸ್ಟಡಿ ಮಾಡ್ತಾ ಇದ್ದಾರೆ. ಅದ್ಭುತವಾದಂಥ ಕಲಾವಿದ ಅವರು. ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅನ್ನೋದೇ ನಮ್ಮ ಸ್ಪಂದನ ವಾಹಿನಿಯ ಆಶಯ. ಜೊತೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರ ಅವರಿಗಿರಲಿ ಅಂತ ಹೇಳ್ತಾ ಇವತ್ತಿನ ಈ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.